ಇವರ ಸಹಯೋಗದಲ್ಲಿ ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಮಾತೃಶ್ರೀ ಅಮ್ಮನವರ ಶುಭ ಆಶೀರ್ವಾದಗಳೊಂದಿಗೆ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಅಂಗವಾಗಿ 55ನೇ ವಿಪತ್ತು ನಿರ್ವಹಣಾ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಿರಿಯೂರವರಾದಂತಹ ಪ್ರಶಾಂತ್ ಗಟ್ಟಿ, ಕೇಂದ್ರ ಒಕ್ಕೂಟದ ಜಿಲ್ಲೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸತೀಶ್ ಶೆಟ್ಟಿ ಸರ್, ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧಿ ಶ್ರೀ ಮಂಜುನಾಥನಿತರ ಕುರು ಮಂಗಲಂ ಮೇ. ದೇವರಾದ ಮಂಜುನಾಥ ಸ್ವಾಮಿಯನ್ನು ಸ್ಥಳ ಸಾನ್ನಿಧ್ಯ ಎಲ್ಲ ಶಕ್ತಿ ದೇವರುಗಳನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಕ್ಷೇತ್ರ ಧರ್ಮಾಧಿಕಾರಿ ಪರಮಪೂಜ್ಯ ಕಾವಂದ್ರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಮಂಗಳೂರು ಇದರ ಸಂಯೋಗದೊಂದಿಗೆ ವಿಶೇಷವಾಗಿ ಇವತ್ತು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಅಂಗವಾಗಿ 55ನೇ ವಿಪತ್ತು ನಿರ್ವಹಣಾ ಸಮಿತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಜರುಗಲಿದೆ. ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ತಾಲೂಕಲ್ಲಿ ಆರಂಭ ಆಗಿ ಸುಮಾರು 20 ವರ್ಷದ ಹಂತದಲ್ಲಿ ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಪ್ರಗತಿ ಬಂಧು ಕಾರ್ಯಕ್ರಮ ಆಗಿರ್ಬೋದು, ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳು, ಅನುದಾನದ ಕಾರ್ಯಕ್ರಮಗಳು, ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಂಗಳೂರಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸುಮಾರು 3-4 ವರ್ಷಗಳ ಹಿಂದೆ ನಮ್ಮ ಕೊಡಗಿನಲ್ಲಿ ಬಹಳಷ್ಟು ದೊಡ್ಡ ಪ್ರಕೃತಿ ವಿಕೋಪ ಸಂಭವಿಸುವಾಗ ಆ ಸಂದರ್ಭದಲ್ಲಿ ಜನರಿಗೆ ತುರ್ತು ಸೇವೆಗಳಿಗೆ ನಮ್ಮ ಸ್ವಯಂ ಸೇವಕರ ಅಗತ್ಯಗಳನ್ನು ಮನಗಂಡು ಇವತ್ತು ವಿಪತ್ತು ನಿರ್ವಹಣಾ ಘಟಕ ಪೂಜ್ಯರ ಆದೇಶ ಸೂಚನೆ ಸಲಹೆಯಂತೆ ಆರಂಭಿಸಿದ್ದೇವೆ. ಬಹುಶಃ ಇವತ್ತು ನಾವು ತಾಲೂಕಿನ 55ನೇ ನಮ್ಮ ಇಡೀ ರಾಜ್ಯದ 55ನೇ ವಿಪತ್ತು ನಿರ್ವಹಣಾ ಸಮಿತಿಯ ಉದ್ಘಾಟನೆಯನ್ನು ಮಾಡಲಿಕ್ಕಿದೆ. ಬಹುಶಃ ತುರ್ತು ಸಂದರ್ಭದಲ್ಲಿ ನಾವು ಯಾವ ರೀತಿ ಸೇವೆ ಸಲ್ಲಿಸಬೇಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಸೇವೆಗೆ ನಾವು ಮುಂದಾಗಿದ್ದೇವೆ. ಬಹುಶಃ ಈ ಹಂತದಲ್ಲಿ ನಮಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಮಾರ್ಗದರ್ಶನ ಸಲಹೆ ಸೂಚನೆಗಳು ಸಿಗಲಿಕ್ಕಿದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ, ಮಧ್ಯವರ್ಜನ ಶಿಬಿರಗಳ ಮೂಲಕ ಇವತ್ತು ಈ ಶಿಬಿರಗಳ ಮೂಲಕ ಸಾಕಷ್ಟು ಜನರ ದುಶ್ಚಟ ದುರಾಭ್ಯಾಸಗಳನ್ನು ದೂರ ಮಾಡಿ ಬಹುಶಃ ಇವತ್ತು ಸಮಾಜದಲ್ಲಿ ಉತ್ತಮ ಜೀವನವನ್ನು ನಿರ್ವಹಿಸುತ್ತಿದ್ದ ಸಾವಿರಾರು ಉದಾಹರಣೆ ನಮ್ಮ ಮುಂದೆ ಇದೆ. ಬಹುಶಃ ಇದಕ್ಕೆ ಮುಖ್ಯವಾಗಿ ನಮ್ಮ ವೇದಿಕೆಯಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ನಮಗೆಲ್ಲರಿಗೂ ಕೂಡ ಸೂಕ್ತ ಮಾಹಿತಿ ಮಾರ್ಗದರ್ಶನ ನೀಡುತ್ತಿರುವಂಥ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಅವರು ಬಹಳ ಮುಖ್ಯ ಕಾರಣ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಅವರು ಮಾರ್ಗದರ್ಶನ ಸಲಹೆ ಸೂಚನೆ, ಈ ಕಾರ್ಯಕ್ರಮವನ್ನು ಇನ್ನು ಮುಂದೆ ಯಾವ ರೀತಿ ನಾವು ಮುನ್ನಡೆಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಇವರಿಗೆ ನಮ್ಮೆಲ್ಲ ವಿಪತ್ತು ಸ್ವಯಂ ಸೇವಕರ ಪರವಾಗಿ ಹಾಗೂ ಯೋಜನೆ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಪಣಮೂರು ವಲಯದ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ವಿವೇಕ್ ವಿನ್ಸೆಂಟ್ ಪಾಯ್ಸ್ ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಸ್ವಯಂ ಸೇವಕರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ಸಹಕರಿಸಿರುವಂಥ ಮೊಹಮ್ಮದ್ ಇಸ್ಮಾಯಿಲ್ ಸರ್ ಅವರಿದ್ದಾರೆ. ಬಹುಶಃ ಇವತ್ತು ಅವ್ರ ಕಾರ್ಯಕ್ರಮದ ಬಗ್ಗೆ ಮಾತನಾಡುವಾಗಲೇ ಹೇಳಿದರು, ನನಗೆ ಮತ್ತು ಈ ಕಾರ್ಯಕ್ರಮದ ಹತ್ತಿರ ಸಂಬಂಧ. ನಾನು ಹೋಮ್ ಗಾರ್ಡ್ನಲ್ಲಿದ್ದೆ,
ಸೆಕೆಂಡ್ ಡಿಸ್ಟಿಕ್ ಕಮಾಂಡೆಂಟ್ ಆಗಿದ್ದೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಕಾರ್ಯಕರ್ತರ ಎಲ್ಲ ಕಾರ್ಯಕ್ರಮಗಳು ಬಹುಶಃ ಯಶಸ್ವಿಯಾಗಿ ನಡೆಯಲಿಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಾದೇಶಿಕ ನಿರ್ದೇಶಕರ ಮಾರ್ಗದರ್ಶನ. ಉಡುಪಿ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಗೌರವಾನ್ವಿತ ವಸಂತ್ ಸಾಲ್ಯಾನ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರು ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಎಂಬುದರ ಬಗ್ಗೆ ನಮಗೆ ಮಾರ್ಗದರ್ಶನ ಸಲಹೆ ಸೂಚನೆ ನೀಡಿರುವಂಥ ಜಿಲ್ಲಾ ನಿರ್ದೇಶಕರಾದ ಗೌರವಾನ್ವಿತ ಸತೀಶ್ ಶೆಟ್ಟಿ ಸರ್ ಅವರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಗಳೂರು ತಾಲೂಕಿನಲ್ಲಿ ಯಾವುದೇ ಒಂದು ಶಿಬಿರ ಅಥವಾ ವೇದಿಕೆಯ ಮೂಲಕ ನಡೆಯುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆ ಮೂಲಕ ನಡೆಯುವ ಕಾರ್ಯಕ್ರಮ ಆಗಿರ್ಬೋದು, ಇದಕ್ಕೆಲ್ಲರಿಗೂ ಕೂಡ ನಮಗೆ ಉತ್ತಮ ರೀತಿಯ ಸಹಕಾರ ನೀಡುತ್ತಿರುವ ಮಾಜಿ ತಾಲೂಕು ಅಧ್ಯಕ್ಷರಾದ ಶ್ರೀಧರ್ ಹೊಳ್ಳ ಸರ್ ಹಾಗೂ ಪ್ರಶಾಂತ್ ಗಟ್ಟಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆಯಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಕೇಂದ್ರ ಸಮಿತಿ ಅಧ್ಯಕ್ಷರು ಆತ್ಮೀಯರಾದ ಸತೀಶ್ ದೀಪಂ ಇವರಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಯಾದ ತಿಮ್ಮಯ್ಯ ಸರ್, ಅದೇ ರೀತಿ ವಿಪತ್ತು ನಿರ್ವಹಣಾ ವಿಭಾಗದ ಯೋಜನಾಧಿಕಾರಿಯಾದ ಜಯವಂತ್ ಪಟಕರ್ ಸರ್ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಜನಜಾಗೃತಿ ವೇದಿಕೆಯ ವಲಯಾಧ್ಯಕ್ಷರುಗಳು, ಒಕ್ಕೂಟದ ಅಧ್ಯಕ್ಷರು, ಪತ್ರಕರ್ತ ಮಿತ್ರರು, ಯೋಜನೆಯ ಮೇಲ್ವಿಚಾರಕರು, ಎಲ್ಲ ಕಾರ್ಯಕರ್ತರು, ಸೇವಾ ಪ್ರತಿನಿಧಿಗಳು, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಹುಶಃ ಈ ಕಾರ್ಯಕ್ರಮದ ಕೇಂದ್ರ ಬಿಂದಾಗಿರುವಂಥ ನಮ್ಮ ಇವತ್ತಿನ ಫುಲ್ಲು ತರಬೇತಿಯಲ್ಲಿ ಭಾಗವಹಿಸಿ ಮಂಗಳೂರಿನಲ್ಲಿ ನಾವೊಂದು ದೊಡ್ಡ ಸ್ವಯಂ ಸೇವಕರ ಪಡೆಯನ್ನು ನಿರ್ವಹಣೆ ಮಾಡಲಿಕ್ಕಿರುವಂಥ ಮುಂದಿನ ದಿನದಲ್ಲಿ ನಮ್ಮೆಲ್ಲ ವಿಪತ್ತು ಸಂದರ್ಭದಲ್ಲಿ ನಾವು ಸ್ವಯಂ ಸೇವಕರಾಗಿ ದುಡಿಯಲಿಕ್ಕೆ ಇರುವಂಥ ನಮ್ಮೆಲ್ಲ ಸ್ವಯಂ ಸೇವಕರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪತ್ರಕರ್ತ ಮಿತ್ರರು, ಹೊಸಕುರಳು ದೃಶ್ಯ ಮಾಧ್ಯಮದ ವಿದ್ಯಾಧರವರು ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತರಬೇತಿ ನೀಡಲಿಕ್ಕೆ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರು ತುರ್ತು ಕಾರ್ಯಕ್ರಮಗಳಿದ್ದರೂ ಕೂಡ ನಾನು ಈ ಒಂದು ತರಬೇತಿಯಲ್ಲಿ ನಾನು ಭಾಗವಹಿಸ್ತೇನೆ, ಮಾರ್ಗದರ್ಶನ ನೀಡ್ತೇನೆ ಅಂತ ಹೇಳಿ ನಮ್ಮೊಂದಿಗೆ ಉತ್ತಮ ರೀತಿಯ ಸಂವಹನದೊಂದಿಗೆ ಯೋಜನೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಿರುವಂಥ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾದ ಗೌರವಾನ್ವಿತ ಶ್ರೀಯುತ ಭರತ್ ಕುಮಾರ್ ಅವರು ನಮ್ಮೊಂದಿಗಿದ್ದ ಈಗಾಗಲೇ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ವಿಜಯಕುಮಾರ್ ಸರ್, ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರು, ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕೂಡ ನಮ್ಮೊಂದಿಗೆ ಈಗಾಗಲೇ ಸೇರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ವಾಗತವನ್ನು ನೀಡಿದಂತಹ ಮಂಗಳೂರು ತಾಲೂಕಿನ ಹಿರಿಯ ಯೋಜನಾಧಿಕಾರಿಗಳಾದಂತಹ ಶ್ರೀಯುತ ಚೆನ್ನಕೇಶ ಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲವಾರು ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಿ ನಿರ್ವಹಿಸಿದ ಪ್ರಸ್ತುತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ.
ಪೂಜ್ಯರ ಆಶೀರ್ವಾದ ಮಾತೃ ಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ವಿಶೇಷವಾಗಿ ಈ ಮಂಗಳೂರಿನಲ್ಲಿ 55ನೇ ವಿಪತ್ತು ನಿರ್ವಹಣಾ ಸಮಿತಿಯ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮ ಯೋಜನೆಯ ಗ್ರಾಮಾಭಿವೃದ್ಧಿ ಯೋಜನೆಯ ಸುಮಾರು 50ಕ್ಕೂ ಹೆಚ್ಚಿನ ಯೋಜನೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಕಾರ್ಯಕ್ರಮ, ಇನ್ನೊಂದು ಗರಿ ಅಂತ ಹೇಳುವಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ 54 ತಾಲೂಕುಗಳಲ್ಲಿ, ನಿಮಗೆಲ್ಲ ಗೊತ್ತಿರಬೇಕು, ವಿಪತ್ತು ಯಾರು ಮಾತಾಡಬಾರ್ದಲ್ಲಿ ಪ್ಲೀಸ್. ವಿಪತ್ತು ಹೇಳಿ ಕೇಳಿ ಬರುವುದಿಲ್ಲ. ವಿಪತ್ತು ಯಾರಿಗೂ ಬರಬಹುದು, ಯಾರಿಗೂ ತೊಂದರೆ ಆಗಬಹುದು. ಇವತ್ತು ನಾವು ಇಲ್ಲಿದ್ದೇವೆ. ಅಪಘಾತಗಳು, ಕಷ್ಟಗಳು, ನೋವುಗಳು, ಸಂಕಷ್ಟಗಳು ಹೇಗೆ ಬರ್ತವೆಯೋ ಹಾಗೆ ವಿಪತ್ತು ನಮಗೆ ಬರುವಂಥದ್ದು ಸ್ವಾಭಾವಿಕ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 55 ತಾಲೂಕುಗಳನ್ನು ವಿಪತ್ತು ಪೀಡಿತ ತಾಲೂಕುಗಳು ಅಂತೇಳಿ ಗುರುತಿಸಿದ್ದಾರೆ. ಕೇವಲ ವಿಪತ್ತು ಪೀಡಿತ ತಾಲೂಕು ಅಂತೇಳಿ ಗುರುತಿಸಿದ್ದಾರೆ. ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನಾನು ನೋಡುವುದಾದರೆ, ಭಾರತದ ಸುಮಾರು 13% ಭೂಪ್ರದೇಶ ವಿಪತ್ತು ಪೀಡಿತ ಭೂಪ್ರದೇಶ ಅಂತ ಹೇಳುವಂಥ ವಿಚಾರ ನಮಗೆಲ್ಲ ಗೊತ್ತಿರಬೇಕು. ಅದಲ್ಲದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಸುಮಾರು ಕರ್ನಾಟಕದಲ್ಲಿ ನಮ್ಮ ಕಾಡು, ನಮ್ಮ ದೇಶದಲ್ಲಿ ಸುಮಾರು 33% ಕಾಡು ಇರಲೇಬೇಕು. ಆದರೆ ನಮ್ಮ ದೇಶದಲ್ಲಿ ಸುಮಾರು 16% ಮಾತ್ರ ಕಾಡು ಪ್ರದೇಶ ಇರುವುದರಿಂದ ಸಾಮಾನ್ಯವಾಗಿ ಪ್ರಾಕೃತಿಕ ಅಸಮತೋಲನ ಆಗಿ ವಿಪತ್ತುಗಳು ಸಂಭವಿಸುವಂಥ ಸಾಧ್ಯತೆ ಜಾಸ್ತಿ ಎಂಬಂಥ ವಿಚಾರ ನಮಗೆಲ್ಲ ಗೊತ್ತಿದೆ. ಪಶ್ಚಿಮ ಘಟ್ಟ ನಮ್ಮ ದೇಶಕ್ಕೆ ಒಂದು ವರದಾನ. ಅದುವೇ ಇವತ್ತು ಭೀತಿಯ ಹಂತದಲ್ಲಿದೆ, ಅದುವೇ ಕುಸಿಯುವ ಹಂತದಲ್ಲಿದೆ. ನೀವೆಲ್ಲ ನೋಡ್ಬೋದು, ಈ ಕಳೆದ ವರ್ಷ 2019ರಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಪ್ರದೇಶದಲ್ಲಿ, ಆ ನೆರೆಯ ಪ್ರದೇಶದಲ್ಲಿ ಆದಂಥ ಒಂದು ವಿಪತ್ತು, ಕೊಡಗಿನಲ್ಲಿ ಆದಂಥ ವಿಪತ್ತು, ಈ ವರ್ಷ ಸುಳ್ಯ, ಕಲ್ಮಕಾರು, ಹರಿಹರ, ಪಲ್ಲತಡ್ಕ, ಸಂಪಾಜೆ, ಆ ಎಲ್ಲ ಸುಳ್ಯ ಭಾಗದಲ್ಲಿ ನಡೆದಂಥ ಆ ದೊಡ್ಡ ದೊಡ್ಡ ಶಬ್ದಗಳು, ಆ ಭೂಕಂಪನಗಳು, ಅದರ ಜೊತೆಯಲ್ಲಿ ಬಂದಂತಹ ಆ ಒಂದು ದೊಡ್ಡ ಸಮಸ್ಯೆ, ಅದನ್ನು ಪ್ರವಾಹ ಆದ ನಂತರ, ಆ ಸಮಸ್ಯೆ ಆದ ನಂತರ ಅದಕ್ಕೆ ಸ್ಪಂದಿಸಿದಂಥ ಒಂದು ಕೀರ್ತಿಯು ನಮ್ಮ ಶೌರ್ಯ ತಂಡಕ್ಕಿದೆ, ಸುಳ್ಯದ ಶೌರ್ಯ ತಂಡಕ್ಕಿದೆ. ಈ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಲ್ಲಿಟ್ಟಾಗ ವಿಪತ್ತುಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ. 2007-8ರಲ್ಲಿ ನಮ್ಮ ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಸ್ತರಣೆಯಾದಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾದಂಥ ಮಳೆ, ಯಾವತ್ತೂ ಬೀಳದ ಮಳೆ ಆ ಪ್ರದೇಶದಲ್ಲಿ ಬಿತ್ತು. ಮಹಾರಾಷ್ಟ್ರ ಒಂದು ರಾಜ್ಯದಲ್ಲಿಯೂ ವಿಶೇಷ ಮಳೆ ಬಂದ ಕಾರಣಕ್ಕಾಗಿ ಅಲ್ಲಿರುವ ಕೃಷ್ಣಾ ನದಿಯ ಮತ್ತಿತರ ಕಡೆಯ ನೀರನ್ನು ಬಿಟ್ಟ ಪರಿಣಾಮವಾಗಿ ಉತ್ತರ ಕರ್ನಾಟಕ ಸಂಪೂರ್ಣ ಮುಳುಗಡೆಯಾಗಿತ್ತು. ಎಷ್ಟೋ ವರ್ಷದಿಂದ ಮಳೆಯೇ ಬರ್ತಾ ಇರಲಿಲ್ಲ. ಮಳೆಗಾಗಿ ಜನರು ಪ್ರಾರ್ಥನೆ ಮಾಡ್ತಾಯಿದ್ರು. ಆದರೆ ನಮ್ಮ ಯೋಜನೆಯಲ್ಲಿ ಕಾಲಿಟ್ಟಂಥ ಸಂದರ್ಭದಲ್ಲಿಯೇ ಈ ಒಂದು ದೊಡ್ಡ ದುರಂತ ಆ ಸಂದರ್ಭದಲ್ಲಿ ಸಂಭವಿಸಿತು. ಆಗ ನಮ್ಮ ಕಾರ್ಯಕರ್ತರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ, ಜಿಲ್ಲಾ ವ್ಯಾಪ್ತಿಯಲ್ಲಿ, ತಾಲೂಕು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇದನ್ನು ಗಮನಿಸಿದಾಗ ಹೆಚ್ಚಿನ ಜನರನ್ನು ನಾವು ಗುರುತಿಸಿದ್ದೆವು. ಅವರು ನಮ್ಮ ಫಲಾನುಭವಿಗಳಾಗಿ, ಉದಾಹರಣೆಗೆ ನಾನು ಹೇಳುವುದಿದ್ದರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನರನ್ನು ತಲುಪಿದ ಒಂದು NGO ಅದು ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ನಮ್ಮ ಈ ಒಂದು ಯೋಜನೆಯ ಮೂಲಕ ಸುಮಾರು 48 ಲಕ್ಷ ಫಲಾನುಭವಿಗಳು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನನಿತ್ಯ ಮಾತಾಡುವ ಸ್ಥಿತಿಯಲ್ಲಿ ಅವರವರ ಕಷ್ಟಗಳನ್ನು ನಮ್ಮಲ್ಲಿ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕ ರಾಜ್ಯದಲ್ಲಿ ಭೂಲೋಕದ ಸ್ವರ್ಗವೇ ಅಂತ ಅನಿಸಿಕೊಂಡಿರುವ ಧರ್ಮಸ್ಥಳ ಕ್ಷೇತ್ರಕ್ಕೆ ಅದೆಷ್ಟೋ ಭಕ್ತಾಭಿಮಾನಿಗಳು ಬರ್ತಾರೆ. ಅವರೆಲ್ಲರೂ ಬಂದವರನ್ನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಕೊನೆಯಲ್ಲಿ ವೀರೇಂದ್ರ ಹೆಗಡೆಯವರಲ್ಲಿಯೂ ಮಾತಾಡಿಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಪೂಜ್ಯರಿಗೆ ಈ ವಿಪತ್ತಿನ ಪ್ರಕಾರದಲ್ಲಿ ಆದಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ವಿಚಾರದಲ್ಲಿ ಅವರಿಗೆ ಬೇಕಾದಷ್ಟು ಜ್ಞಾನ ಮತ್ತು ವಿಷಯ ಅವರಿಗೆ ಸಂಪಾದನೆ ಮಾಡಿದಂಥ ಒಂದು ಕಾರಣಕ್ಕಾಗಿ 2007-8ರ ಸಂದರ್ಭದಲ್ಲಿ ಆದಂಥ ಆ ಒಂದು ಜಲಪ್ರಳಯವನ್ನು ಗಮನಿಸಿದ ಪೂಜ್ಯರು ಅಲ್ಲಿ ಮನೆಯನ್ನು ಕಳ್ಕೊಂಡ್ರು. ಅವರು ನಂಬಿಕೊಂಡು ಬಂದಂಥ ಕೃಷಿಯನ್ನು ಕಳ್ಕೊಂಡ್ರು. ಅವರು ಬೆಳೆದ ಬೆಳೆ ನಾಶ ಆಯಿತು. ದನಕರುಗಳು ಸತ್ತೋದವು. ಅವರ ಮನೆಗಳು ಅಲ್ಪ ಸ್ವಲ್ಪ ಚೆನ್ನಾಗಿದ್ದಂಥ ಮನೆಗಳು ಕುಸಿದು ಬಿದ್ದವು. ಇಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗೆ ದುಡ್ಡು ಕೊಟ್ಟರೆ ಆಗೋದಿಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು ಅಂತ ಹೇಳುವುದನ್ನು ಯೋಚನೆ ಮಾಡಿದರು. ಯಾರಿಗಂತ ದುಡ್ಡು ಕೊಡುವುದು ಅಂತೇಳಿ ಯೋಚನೆ ಮಾಡಿ ಆ ಟೈಮಲ್ಲಿ ಪೂಜ್ಯರು ಸುಮಾರು 25 ಕೋಟಿ ರೂಪಾಯಿಯ ನೆರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥ ವಿಷಯ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಒಟ್ಟಿಗೆ ಮನೆ ಕಳ್ಕೊಂಡವರಿಗೆ ಸುಮಾರು 2,000 ಮನೆಗಳನ್ನು ಕಟ್ಟಿಸಿಕೊಟ್ಟಂಥ ಏಕೈಕ NGO ಈ ಭಾರತ ದೇಶದಲ್ಲಿ ಉಂಟು ಅಂತಾದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸುಮಾರು 2,000 ಮನೆಗಳನ್ನು ಪೂಜ್ಯರು ಆ ಸಂದರ್ಭದಲ್ಲಿ ಕಟ್ಟಿಕೊಟ್ರು. ಆದರೆ ವಿಕೋಪ ಮುಗಿಯಿತು, ಜನರ ಜೀವನ ಸರಿಯಾಯಿತು, ಅವರ ಮನೆಯನ್ನು ಬಿಟ್ಟು ಅವರ ಕೃಷಿ ಭೂಮಿಗೆ ಹೋದರು. ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಎನ್ನುವ ಕಾರಣಕ್ಕಾಗಿ ಅವರು ಪುನಃ ಆ ಸ್ಥಾನಮಾನವನ್ನು ಪಡೆಯಬೇಕಾದರೆ ಅವರಿಗೆ ತುಂಬ ವರ್ಷ ಬೇಕಾಯಿತು. ನಂತರದಲ್ಲಿ ಯೋಜನೆ ಅವರಿಗೆ ಸಹಕಾರ ಕೊಟ್ಟಿತ್ತು. ಆ ನಂತರದಲ್ಲಿ ಮಳೆ ಬರ್ತಾನೇ ಇತ್ತು, ಜನರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದರು. ಆದರೂ 2019ನೇ ಇಸವಿಯಲ್ಲಿ ಇಂಥ ಜಲಪ್ರಳಯ ಇನ್ನೊಂದು ಬಾರಿ ಈ ಕರ್ನಾಟಕ ರಾಜ್ಯಕ್ಕೆ ಅಪ್ಪಳಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಇಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ದೊಡ್ಡ ಒಂದು ಪಶ್ಚಿಮ ಘಟ್ಟದಲ್ಲಿ ಚಾರ್ಮಾಡಿ ಘಾಟಲ್ಲಿ 4-5 ಕಡೆಗಳಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಅಲ್ಲಿರುವ ನೆರೆಯ ಆ ಭಾಗದ ಮನೆಗಳೆಲ್ಲ ಕುಸಿದು ಹೋದವು, ತೋಟಗಳು ಮುಳುಗಡೆಯಾದವು. ಇದನ್ನು ಪೂಜ್ಯರು ಕಣ್ಣಾರೆ ಕಣ್ಣಿಟ್ಟು ನೋಡಿ ಇದರ ಪರಿಸ್ಥಿತಿಯನ್ನು ಅವಲೋಕಿಸಿದ ಪೂಜ್ಯರು ಇದಕ್ಕೆ ದುಡ್ಡು ಕೊಡುವುದು ಅದು ಪರಿಹಾರವಲ್ಲ. ವಿಪತ್ತು ಸಂಭವಿಸುವಂಥ ಸಂದರ್ಭದಲ್ಲಿ ಅಥವಾ ಸಂಭವಿಸುವ ಮೊದಲು, ಸಂಭವಿಸುವ ಸಂದರ್ಭದಲ್ಲಿ, ಸಂಭವಿಸಿದ ನಂತರದಲ್ಲಿ ಮತ್ತು ಸಂಭವಿಸಿದಾಗ ನಾವು ಸ್ಪಂದನೆ ಮಾಡುವಂಥ ಒಂದು ತಂಡವನ್ನು ರಚಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು 2019ನೇ ಇಸವಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳುವ ಯೋಚನೆಯನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡಿದರು. ನಿಮಗೆಲ್ಲ ಗೊತ್ತಿದೆ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ 2005ನೇ ಇಸವಿಗೆ ದೇಶದಲ್ಲಿಯೇ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆ ಬಂತು. ಯಾಕಂದರೆ ನಮ್ಮ ದೇಶದಲ್ಲಿ ವಿಪತ್ತು ನಿರ್ವಹಣೆಗಾಗಿ ಬಹಳಷ್ಟು ಸಮಸ್ಯೆಗಳು ಸಂಭವಿಸ್ತವೆ. ಹಾಗಾಗಿ ನಮಗೆಲ್ಲ ಗೊತ್ತಿದೆ, ದೇಶ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆಗೆ ತಂದೆ ಯಾರು ಅಂತ ಕೇಳಿದರೆ ನಮಗೆ ಪ್ರಧಾನಮಂತ್ರಿಗಳೇ. ನಿಮಗೆಲ್ಲ ಗೊತ್ತಿರಬಹುದು, ವಿಪತ್ತು ಸಂಭವಿಸಿದಾಗ ಪ್ರಧಾನಮಂತ್ರಿಗಳೇ ವೈಮಾನಿಕ ಸಮೀಕ್ಷೆ ಮಾಡುವುದನ್ನು ನಾವು ಗಮನಿಸ್ತೇವೆ. ವಿಪತ್ತು ಸಂಭವಿಸಿದಾಗ ದೇಶ ಮಟ್ಟದಲ್ಲಿ ಮಾರ್ಗದರ್ಶನ ಮತ್ತು ಪರಿಹಾರ ನಿಧಿಯನ್ನು ಘೋಷಣೆ ಮಾಡುವವರು ಅದು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳೇ ಆಗಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳೇ ಆಗಿರ್ತಾರೆ ಮತ್ತು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರೇ ಆಗಿರ್ತಾರೆ. ದೇಶ ಮಟ್ಟದಲ್ಲಿ ನಮಗೆ ನಮ್ಮ ಈ ವಿಪತ್ತು ನಿರ್ವಹಣೆಗಾಗಿ ಒಂದು ಸೈನ್ಯವೇ ಅದಕ್ಕಿದೆ. NDRF ಅಂತ ಹೇಳುವಂಥ ಒಂದು ತಂಡ ಇದೆ. ನಮ್ಮ ಈ ಒಂದು ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರ ತರಬೇತಿಯ 17 ತರಬೇತಿಗಳನ್ನು ನಮಗೆ ವಿಜಯಕುಮಾರ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ಬೋದು. ಈಗ NDRF ತಂಡದವರು ಇಲ್ಲಿ ಬಂದು ಮಾಹಿತಿ ಕೊಡಬೇಕು ಅಂತ ಹೇಳುವಂಥ ಅಪೇಕ್ಷೆ ಇದ್ದರೂ ಸಹ ಅವರು ವಿಪತ್ತು ಸಂಭವಿಸಿದ ಸ್ಥಳದಲ್ಲಿ ಇರುವುದರಿಂದ ಅವರು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಆಂಧ್ರ ಪ್ರದೇಶದ ಗುಂಟೂರಿನಿಂದ ನಮ್ಮಲ್ಲಿ 17 ತಂಡಕ್ಕೆ ಬಂದು NDRFನವರು ತರಬೇತಿ ಕೊಟ್ಟಿದ್ದಾರೆ. NDRF ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಅಂತೇಳಿ. ಈ ತಂಡ ಒಂದು ಸೇನೆಯ 11ನೇ ಬೆಟಾಲಿಯನ್ ಎನ್ನುವಂಥ ಒಂದು ಸೇನೆಯ ಪರಿಣತರು ಅದರಲ್ಲಿರುವವರು. ಸುಮಾರು 10-15 ಸಾವಿರಕ್ಕೂ ಹೆಚ್ಚಿನ ಜನರು ಅದರಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರು ಬಂದು ಆ ವಿಪತ್ತು ಸಂಭವಿಸಿದ ಸ್ಥಳದಲ್ಲಿ ಬರ್ತಾರೆ, ಸೇವೆಯನ್ನು ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ SDRF ಎನ್ನುವಂಥ ಸಂಘಟನೆ ಇದೆ, ಸ್ಟೇಟ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಅಂತೇಳಿ ಸಂಘಟನೆ ಇದೆ. ಅವರು ಬಂದು ನಮಗೆ ಸಹಕಾರ ಕೊಡ್ತಾರೆ. ನಮ್ಮ ಜಿಲ್ಲಾಡಳಿತ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಭರತ್ ಸರ್ ಇವತ್ತು ಬಂದಿದ್ದಾರೆ. ಅವರು ನಮಗೆ ಅದ್ಭುತವಾದಂಥ ಸಹಕಾರ ಜಿಲ್ಲಾ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಮತ್ತು ಅಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ, ಮತ್ತು ತುರ್ತು ಸೇವೆಗಳು ಅಂತ. ಈ ತುರ್ತು ಸೇವೆಗೆ ಮೊದಲು ಧಾವಿಸಿ ಬರುವವರೇ ಅಗ್ನಿಶಾಮಕ ದಳದವರು ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಗ್ನಿಶಾಮಕ ದಳ ಎಲ್ಲಿ ಬಾವಿಗೆ ಹೆಣ ತೆಗಿಲಿಕ್ಕೆ ಅಥವಾ ನದಿಯಲ್ಲಿ ಬಿದ್ದ ಹೆಣ ತೆಗಿಲಿಕ್ಕೆ, ತುರ್ತು ಸಂದರ್ಭದಲ್ಲಿ ಬೆಂಕಿ ಬಿದ್ದಾಗ ಅವರು ಶೀಘ್ರವೇ ಧಾವಿಸ್ತಾರೆ. ಜೀವದ ಹಂಗನ್ನು ಮರೆತು ಅವರು ಕೆಲಸ ಮಾಡ್ತಾರೆ. ಇದನ್ನು ನಾವು ಗಮನಿಸಿದ್ದೇವೆ. ಅದರ ಒಟ್ಟಿಗೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಒಂದು ಬದುಕಿಗೆ ಒಂದು ರಕ್ಷಣೆ ಕೊಟ್ಟಂಥ ಒಂದು ಇಲಾಖೆ. ದಿನದ 24 ಗಂಟೆಯೂ ಪ್ಲೀಸ್ ಮಾತಾಡಬೇಡಿ, ದಿನದ 24 ಗಂಟೆಯೂ ಅವರು ಅಲರ್ಟ್ ಆಗಿರ್ತಾರೆ. ವಿಪತ್ತು ನಾವು ಸಂಭವಿಸಿದ ಒಂದು ಮಳೆ ಬಂದಾಗ ವಿಪತ್ತು ಬರ್ತದೆ, ಅಥವಾ ಒಂದು ಏನೋ ಆದಾಗ ವಿಪತ್ತು ಭೂಕಂಪ ಆದಾಗ ವಿಪತ್ತು ಬರ್ತದೆ ಅಂತೇಳಿ ನಾವು ಭಾವಿಸುವುದು ಅಲ್ಲ. ಈಗ NDRF SDRF ಬರುವಾಗ ದೊಡ್ಡ ದೊಡ್ಡ ವಿಪತ್ತುಗಳು ಸಂಭವಿಸಿದಾಗ ಬರ್ತವೆ. ಆದರೆ ಒಬ್ಬನ ಮನೆ ಕುಸಿಯಿತು, ಅದು ವಿಪತ್ತಲ್ವೇ? ದೊಡ್ಡ ಪ್ರವಾಹ ಬಂದಾಗ ಮನೆ ಕುಸಿಯುತ್ತದೆ, ಆಗ ಅದನ್ನು ನಾವು ವಿಪತ್ತು ಅಂತ ಕನ್ಸಿಡರ್ ಮಾಡ್ತೇವೆ. ಆದರೆ ಒಂದು ಸಣ್ಣ ಒಂದು ಸಮಸ್ಯೆಯಾಗಿ ಒಂದು ಮರ ಬಿದ್ದು ಒಂದು ಮನೆ ಬಿದ್ದಾಗ
ಅದು ಯಾಕೆ ವಿಪತ್ತು ಆಗುವುದಿಲ್ಲ? ಅದೊಂದು ಯಾಕೆ ಸಮಸ್ಯೆ ಆಗಬೇಕು? ಆ ಕುಟುಂಬಕ್ಕೆ ಅದೊಂದು ವಿಪತ್ತೇ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ NDRF ಬರೋದಿಲ್ಲ, SDF ಬರೋದಿಲ್ಲ, ಅಗ್ನಿಶಾಮಕ ದಳದವರು ಬರ್ತಾರೆ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, NDRF ಮತ್ತು SDRF ಊರಿಗೆ ಬಂದರೆ ಮೊದಲಾಗಿ ನಾನು ಹೇಳುವುದಿಷ್ಟೇ, NDRFನವರಿಗೆ ಈ ಊರಿನ ಲೋಕಲ್ ಭಾಷೆ ಬರುವುದೇ ಇಲ್ಲ. ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಪಾಪ ಅವರು ಅರ್ಥ ಮಾಡಿಸಿಕೊಳ್ತಾರೆ. ಅವರು ಹೇಳಿದ್ದು ನಾವು ಕೇಳ್ತೀವಿ, ನಾವು ಹೇಳಿದ್ದು ಅವರು ಕೇಳ್ತಾರೆ. ಮತ್ತು ಅವರು ಏನೋ ಯೋಚಿಸಿ ಏನೋ ಹೇಳಿದ್ದು ಅಂತೇಳಿ ಆಗಿ ಏನೋ ಮಾಡಲಿಕ್ಕೆ ಹೋದರೆ ಸಮಸ್ಯೆಯೇ ಜಾಸ್ತಿ ಆಗ್ತದೆ. ಹೆಚ್ಚಾಗಿ ಅವರು ಬರುವಾಗ ವಿಪತ್ತಿನ ಆ ಒಂದು ವ್ಯವಸ್ಥೆ ಮಿತಿ ಮೀರಿ ಹೋಗಿರ್ತದೆ. ನೀರು ತುಂಬಿತ್ತಿರ್ತದೆ, ಜನ ಸತ್ತು ಬಿದ್ದಿರ್ತಾರೆ, ಹೆಣ ತೆಗೆಯುವುದೇ ಅವರಿಗೆ ಕೆಲಸ ಆಗೋದು ನಾವು ಗಮನಿಸಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಜೀವನ್ಮರಣ ಹೋರಾಟ ಆಗುವಂಥ ಒಂದು ವ್ಯವಸ್ಥೆ ವಿಪತ್ತು ಸಂಭವಿಸಿದಾಗ ಅಲ್ಲಿ ನಡೀತದೆ. ಆಗ ಸ್ಥಳೀಯರಾದ ನಾವು ಒಂದು ಜಿಯೋಗ್ರಾಫಿಕ್ ಏರಿಯಾ ನಮಗೆ ಗೊತ್ತಿರ್ತದೆ. ಈಗ ಮಂಗಳೂರಿನಿಂದ ನೀವು ಬಂದಿದ್ದೀರಿ, ಮಂಗಳೂರಿನ ಯಾವ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳು, ಯಾವ ಪ್ರದೇಶಗಳು ಅಪಘಾತದ ವಲಯಗಳು, ಇದು ನಿಮಗೆ ಗೊತ್ತಿದೆ. ಇದು ಆಕ್ಸಿಡೆಂಟಲ್ ಝೋನು, ಇಲ್ಲಿ ಬಹಳ ಅಪಾಯದ ಸ್ಥಳ ಇದೆ, ಇಲ್ಲಿ ನೀರು ಬರುವಂಥ ಒಂದು ಮನೆ ಇದೆ, ಸಮುದ್ರ ಉಕ್ಕಿ ಹರಿಯುವಂಥ ಒಂದು ವ್ಯವಸ್ಥೆ ಇದೆ. ಪ್ರತಿ ಸಲ ಉಸ್ತುವಾರಿ ಸಚಿವರು ಮತ್ತು ಲೋಕಲ್ ಗಣ್ಯಮಾನ್ಯರು, ಜಿಲ್ಲಾಧಿಕಾರಿಗಳು ಹೋಗಿ ನೋಡುವಂಥ ಸ್ಥಳಗಳು ಯಾವುದು ಎಲ್ಲ ನಿಮಗೆ ಗೊತ್ತಿರ್ತದೆ. ಕೊಡಗಿನ ಆ ಒಂದು ಬ್ರಹ್ಮಗಿರಿ ಬೆಟ್ಟ ಕುಸಿದ ಆ ಒಂದು ಘಟನೆಯನ್ನು ನಾನು ಮೆಲುಕು ಹಾಕುವುದಾದರೆ, ಸಾಮಾನ್ಯವಾಗಿ SDRF ಮತ್ತು NDRFನವರು ಆ ಅರ್ಚಕರಿಗೆ ಮೊದಲೇ ಹೇಳಿದರು, ನೀವು ಎದ್ದು ಹೋಗಬೇಕು, ಇದು ಬಹಳ ಅಪಾಯದ ಸ್ಥಳ, ಗುಡ್ಡ ಬಿರುಕು ಬಿಟ್ಟಿದೆ. ನೋಡಿ, ಇವತ್ತು ಸುಳ್ಯದಲ್ಲಿ ನಾನು ಹೋಗಿದ್ದೇನೆ, 28 ಮನೆಯ ಸದಸ್ಯರು 3 ತಿಂಗಳಿನಿಂದ ಒಂದು ಶಾಲೆಯಲ್ಲಿದ್ದಾರೆ. ಅವರನ್ನು ಸರ್ಕಾರ ಪೋಷಿಸ್ತದೆ. ತಹಸೀಲ್ದಾರ್ ಅದಕ್ಕೆ ಅವರಿಗೆ ದುಡ್ಡು ಕೊಡ್ತಾರೆ ಮತ್ತು ಊಟ ಕೊಡ್ತಾರೆ. ಅವರಲ್ಲೇ ಇದ್ದಾರೆ. ಯಾಕೆ? ಅವರು 4 ವರ್ಷದಿಂದ ಒಂದು ಕಾಳಜಿ ಕೇಂದ್ರದಲ್ಲಿದ್ದಾರೆ. ಯಾಕೆ? ಅವರು ಹೇಳಿದಾಗ ಮಳೆ ಬಂದಾಗ ಅಲ್ಲಿಗೆ ಬರ್ತಾರೆ, ಮಳೆ ಮುಗಿದಾಗ ಅಲ್ಲಿಗೆ ಹೋಗ್ತಾರೆ. ಹೀಗೆ ಕೊಡಗಿನ ಅರ್ಚಕರಿಗೆ ಆ ಮಾಹಿತಿ ಇತ್ತು, ಕೊಟ್ಟಿದ್ರು. ಆದರೆ ಅವರು ವಿಶೇಷವಾಗಿ ಈ ಮಾಹಿತಿ ನನಗೆ ತಲಕಾವೇರಿಯ ಮಾತೆಯಿಂದ ಬಂದದ್ದಲ್ಲ ಅಂತೇಳಿ ಭಾವಿಸಿದ್ರು ಏನೋ ಗೊತ್ತಿಲ್ಲ. ಅವರು ಹೇಳಿದರು, ನಾನು ಹೋಗುವುದಿಲ್ಲ, ನಾನು ಎಷ್ಟೋ ವರ್ಷದಿಂದ ಪೂಜೆ ಮಾಡಿಕೊಂಡು ಬಂದಂಥ ತಲಕಾವೇರಿಯ ಅಮ್ಮ ನಮ್ಮನ್ನು ಕಾಪಾಡ್ತಾರಂತೇಳಿ ಅವರು ಧೈರ್ಯ ಮಾಡಿಕೊಂಡು ಆ ಮನೆಯಲ್ಲಿದ್ದರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆ ವಿಕೋಪ ಸಂಭವಿಸಿತು. ಇವತ್ತು ನಾನು ಆ ಸ್ಥಳಕ್ಕೆ ಹೋಗಿದ್ದೇನೆ, ಅವರ ಮಕ್ಕಳಲ್ಲಿ ಮಾತಾಡಿದ್ದೇನೆ, ಅವರ ನೆರೆಕೆರೆಯವರಲ್ಲಿ ಮಾತಾಡಿದ್ದೇನೆ, ಮತ್ತು ಆ ಪರಿಸರದಲ್ಲಿ ಸುತ್ತು ಹಾಕಿ ಬಂದಿದ್ದೇನೆ. ಅವರ ವಾಹನಗಳು ನುಜ್ಜುಗುಜ್ಜಾಗಿದ್ದವು, ಅವರ ಸಂಪತ್ತು ಎಲ್ಲ ಮಣ್ಣಿನಡಿಯಲ್ಲಿದೆ, ಅವರ 12 ಹೆಣಗಳು ಇನ್ನೂ ಸಿಗಲಿಲ್ಲ. NDRFನವರು ಕೆಲವು ಕೊಳೆತ ಶವಗಳನ್ನು ತೆಗೆದು ಮೇಲೆ ಹಾಕಿದ್ರು. ಇವತ್ತು ಅಲ್ಲಿ ಸಂಭವಿಸಿದ ಆ ದುರಂತ ಸುಮಾರು 10 ಕಿಲೋಮೀಟರ್ವರೆಗೂ ಅದರ ಅಪಾಯ ವಿಸ್ತರಿಸಿದೆ. ಇವತ್ತು ತಲಕಾವೇರಿಯ ನೀರು ಅಲ್ಲಿ ಉಗಮ ಸ್ಥಾನದಿಂದ ಅವರ ಅಂಗಳದಲ್ಲಿ ಪಾಸಾಗಿ ಹೋಗ್ತಾ ಇದೆ. ನಾನು ಯಾಕೆ ಇದನ್ನು ಹೇಳಿದ್ದೇನೆ ಅಂದರೆ, ವಿಪತ್ತು ಸಂಭವಿಸುವ ಮೊದಲು ಪ್ರಿವೆನ್ಷನ್ ಲೆವೆಲಲ್ಲಿ ನಮ್ಮ ಹುಡುಗರು ನೀವು ಕೆಲಸ ಮಾಡುವಂಥ ವಿಶೇಷವಾದಂಥ ಜವಾಬ್ದಾರಿ ನಮಗಿದೆ. ಮುನ್ಸೂಚನೆಯಾಗಿ ಮಳೆ ಬಂದಾಗ ಇವತ್ತು ವಿಜ್ಞಾನ ಮುಂದುವರೆದಿದೆ, ನಮಗಿನ್ನು ಟೆನ್ಷನ್ ಇಲ್ಲ. ಸಮುದ್ರದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಂಥ ಮೀನುಗಾರರು ಸಹಿತ ನಮ್ಮ ವಿಜ್ಞಾನಿಗಳು, ಹವಾಮಾನ ಇಲಾಖೆಯವರು ನೋಡಿ ಇಳಿಬೇಡಿ ಅಂತ ಹೇಳಿದರೆ ಇಳಿಯುವುದಿಲ್ಲ. ಆದರೆ ನಮ್ಮ ಇವತ್ತಿನ ಕೆಲವೆಲ್ಲ ಜನರಿಗೆ ಅವರ ಸಂಪತ್ತು, ಜಾಗ, ವಸ್ತು ಮತ್ತು ಕೆಲವೆಲ್ಲ ವಿಷಯವನ್ನು ಗಮನಿಸಿ ಅವರು ಅಲ್ಲೇ ಇರ್ತಾರೆ. ಇದರಿಂದ ವಿಪತ್ತು ಸಂಭವಿಸ್ತದೆ. ಪ್ರಿವೆನ್ಷನ್ ಲೆವೆಲಲ್ಲಿ ಯಾರು ಎದ್ದು ಹೋಗಬೇಕೋ ಅವರನ್ನು ಎದ್ದು ಹೋಗಿಸುವ ಹಾಗೆ ಮಾಡುವಂಥ ಜವಾಬ್ದಾರಿ ಅದು ನಮ್ಮದು. ಒಬ್ಬನ ಜೀವ ಉಳಿಸಿದರೆ ಖಂಡಿತವಾಗಿಯೂ ನಮಗೆ ಅದಕ್ಕಿಂತ ದೊಡ್ಡ ಧರ್ಮದ ಒಂದು ಕೆಲಸ ಮಾಡಬೇಕಾಗಿಲ್ಲ. ಅದಕ್ಕಾಗಿ ಪ್ರಿವೆನ್ಷನ್ ಲೆವೆಲಲ್ಲಿ ನಾವು ಮಾಡುವಂಥ ಕೆಲಸ ಬಹಳಷ್ಟು ಇದೆ. ನಾವು ನವಲಗುಂದ ತಾಲೂಕಲ್ಲಿ ಮೊನ್ನೆ ತುಮರಿ ಹಳ್ಳ ಈ ಭಾಗದಲ್ಲಿ ನೀರು ಉಕ್ಕಿ ಬಂದಂಥ ಆ ಕುಟುಂಬಗಳಿಗೆ ಬೇಕಾದಷ್ಟು ಸಲಹೆ ಸೂಚನೆಗಳನ್ನು NDRF ಮೂಲಕ SDRF ಮೂಲಕ ಕೊಟ್ಟ ಕಾರಣಕ್ಕಾಗಿ ಈ ವರ್ಷ ಅಲ್ಲಿ ನೀರು ತುಂಬಿದಾಗ ಒಂದೇ ಒಂದು ನಾಯಿ ಬೆಕ್ಕು ಸಾಯುವುದಿಲ್ಲ ಬಿಡಿ, ಮನುಷ್ಯ ಸಹಿತ ಅದು ಮನೆಯಲ್ಲಿರುವಂಥ ಒಂದೇ ಒಂದು ವಸ್ತುಗಳು ಡ್ಯಾಮೇಜ್ ಆಗದ ಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡ ಪರಿಣಾಮವಾಗಿ ಇವತ್ತು ಆ ಭಾಗದಲ್ಲಿ ಎಲ್ಲಿ ವಿಪತ್ತು ನಿರ್ವಹಣಾ ಘಟಕಗಳನ್ನು ನಾವು ಮಾಡಿದ್ದೇವೋ ಅಲ್ಲಿ ನಮ್ಮ ಯುವಕರು ಸತತವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿದ್ದಾರೆ. ಜನರನ್ನು ರಕ್ಷಿಸುವ ಕೆಲಸ ಆಗ್ತಾ ಇದೆ. ಬಂಧು ಮಿತ್ರರೇ, ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಪರಿಸರ ನಿಮಗೆ ಚೆನ್ನಾಗೇ ಗೊತ್ತಿದೆ. ಎಲ್ಲಿ ಹೊಂಡಗಳಿವೆ, ಎಲ್ಲಿ ರಸ್ತೆಗಳಿವೆ, ಎಲ್ಲಿ ಮನೆ ಇತ್ತು, ಎಲ್ಲಿ ವಿದ್ಯುತ್ ಕಂಬ ಇತ್ತು, ಇದೆಲ್ಲ ಗೊತ್ತಿದ್ದು ಆಳ ನೋಡಿ ಬಾವಿಗಿಳಿ ಅಂತ ಹೇಳಿದ ಹಾಗೆ ವಿಪತ್ತು ನಿರ್ವಹಣೆ ಮಾಡಬೇಕಾದರೂ ಆ ಜಿಯೋಗ್ರಾಫಿಕ್ ಏರಿಯಾದ ಪರಿಚಯವನ್ನು ಹೇಳಿಕೊಡುವಂಥ NDRFನವರಿಗೆ, SDRFನವರಿಗೆ, ಅಗ್ನಿಶಾಮಕ ದಳದವರಿಗೂ ಕೂಡ ನೀವು ಒಬ್ಬ ಸಹಾಯಕನಾಗಿ
ಒಬ್ಬ ಹೆಲ್ಪರ್ ಆಗಿ ಒಂದು ಸೇವೆ ಮಾಡಲಿಕ್ಕೆ ಅವರಿಗೆ ಸಲಹೆ ಸೂಚನೆಯನ್ನು ಕೊಡುವಂಥ ಒಂದು ವ್ಯಕ್ತಿಗಳಾಗಿ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಜಲಿಕ್ಕೆ ನೀವು ಹೋಗಬೇಕು ಅಂತ ನಾವು ಹೇಳಲ್ಲ, ಸಮುದ್ರಕ್ಕೆ ಹಾರಬೇಕು ಅಂತ ನಾವು ಹೇಳಲ್ಲ. ನಮ್ಮಲ್ಲಿ ಮುಳುಗು ತಜ್ಞರು ಇದ್ದಾರೆ, ಏರುವ ತಜ್ಞರು ಇದ್ದಾರೆ, ಚಾಲಕರು ಇದ್ದಾರೆ. ಎಲ್ಲವನ್ನೂ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ನಮ್ಮಲ್ಲಿ ನಾವು ಮಾಡಿಕೊಳ್ತೇವೆ. ನಿಮ್ಮಲ್ಲಿಯೂ ಇವತ್ತು ಗಟ್ಟಿಯವರು ಹೇಳಿದರು, ನಮ್ಮೂರಲ್ಲಿ ಒಂದು ಜೀವರಕ್ಷಕ ತಂಡ ಉಂಟು ಅಂತೇಳಿ. ಅವರು ಇಲ್ಲಿ ತರಬೇತಿಗೆ ಬರಬೇಕಾಗಿಲ್ಲ. ಆ ಘಟಕಕ್ಕೆ ನಾನು ಸಂಪರ್ಕ ಮಾಡ್ತೇನೆ, ಆ ತಂಡದವರಲ್ಲಿ ಮಾತಾಡ್ತೇನೆ. ನಮ್ಮ ಶೌರ್ಯ ತಂಡ ಇಲ್ಲಿ ಆಗಿದೆ, ನಮ್ಮ ಶೌರ್ಯ ತಂಡದವರು ಯಾವುದಾದ್ರೂ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟರೆ ನೀವು ಬಂದರೆ ನಿಮ್ಮೊಟ್ಟಿಗೆ ನೀವು ಮಾತ್ರ ಅಲ್ಲ, ನಮ್ಮ ತಂಡದವರು ಇದ್ದು ಜೀವವನ್ನು ಉಳಿಸುವ ಕೆಲಸ ನಾವು ಮಾಡುವ ಅಂತೇಳಿ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ವಿಷಯ ನಾವಿಲ್ಲಿ ಮಾಡ್ತೇವೆ. ಮಲ್ಪೆ ಈಶ್ವರಣ್ಣ ನಮ್ಮ ಗೌರವ ಸದಸ್ಯರಾಗಿದ್ದಾರೆ. ಹೀಗಾಗಿ ನಾವೆಲ್ಲ ಇವತ್ತು ಯೋಚನೆ ಮಾಡಬೇಕಾಗಿ, ಇವತ್ತು ಮಾಧವ ಉಳ್ಳಾಲ್ ಇಲ್ಲಿ ಬಂದಿದ್ದಾರೆ. ಗಿಡ ಪರಿಸರದ ಬಗ್ಗೆ ಅವರಿಗೆ ಅತೀವವಾದಂಥ ಪ್ರೀತಿ. ಇವತ್ತು ನೀರಿಗೆ ಹಣ ಕೊಟ್ಟು ನಾವು ಕುಡಿತೀವಿ, ನಾಳೆ ಗಾಳಿಗೂ ನಾವು ಹಣ ಕೊಟ್ಟು ಸೇವನೆ ಮಾಡುವಂಥ, ಮನೆಯಲ್ಲಿ ಒಂದೊಂದು ಆಕ್ಸಿಜನ್ ಸಿಲಿಂಡರ್ ಇಡುವಂಥ ಕಾಲ ಬಂದಿತ್ತು. ಇಂಥ ಪರಿಸ್ಥಿತಿ ಬರ್ತದೆ. ಯಾಕೆ ನನ್ನ ಅಮ್ಮ ಇವತ್ತು ತತ್ತರಿಸ್ತಾ ಇದ್ದಾರೆ, ಅವರಿಗೆ ಶ್ವಾಸಕೋಶದ ಸಮಸ್ಯೆಯಿಂದ. ಅವರಿಗೆ ಮನೆಯಲ್ಲಿ ಸಿಲಿಂಡರ್ ತರುವಂಥ ಇನ್ನು ಅವಶ್ಯಕತೆ ಇದೆ. ಇಂಥ ಕಲುಷಿತ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಈ ಶೌರ್ಯ ತಂಡದಲ್ಲಿ ವಿಪತ್ತಿನ ಸೇವೆ ಪ್ರಥಮವಾಗಿ ನಾವು ಮಾಡುವಂಥದ್ದು. ಆನಂತರದಲ್ಲಿ ವಿಪತ್ತು ಇಲ್ಲದ ಸಂದರ್ಭದಲ್ಲಿ ಸಾಮಾಜಿಕ ಸೇವೆ ಮಾಡಲಿಕ್ಕೂ ನಾವು ಮುಂದುವರಿಯಬೇಕು. ಮುಖ್ಯವಾಗಿ ನನ್ನ ಸ್ನೇಹಿತರಿಗೆ ನಾನು ಹೇಳುವಂಥದ್ದು ಇಷ್ಟೇ, ಕೋವಿಡ್ ಕಾರ್ಯಾಚರಣೆ ಆದಾಗ ನಮ್ಮ ತಂಡದವರು ಮಾಡಿದ ಕೆಲಸವನ್ನು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಮೂಡಿಗೆರೆಯಲ್ಲಿ, ಹೊನ್ನಾವರದಲ್ಲಿ, ಬಡ್ಕಳದಲ್ಲಿ ಮತ್ತು ವಿರಾಜಪೇಟೆಯಲ್ಲಿ 5 ಕೋವಿಡ್ ಮರಣಗಳನ್ನು ಸಂಸ್ಕಾರ ಮಾಡಲಿಕ್ಕೆ ಪೂರಕವಾದಂಥ ತಂಡಗಳನ್ನು ನಮ್ಮವರು ಮಾಡಿದರು. ಯಾರು ಮುಟ್ಟದ ಹೆಣಗಳನ್ನು ಮುಟ್ಟಿದ್ರು. ಮನೆಯಲ್ಲಿ ಮಗನ ಹೆಣ ಬಿದ್ದಿದೆ, ಅಪ್ಪ ಅಮ್ಮ ಹತ್ರ ಹೋಗಲ್ಲ, ಈ ಸ್ಥಿತಿ ಇತ್ತು. ಇಂಥ ಸ್ಥಿತಿಯಲ್ಲಿ ಕಟ್ಟಿಗೆಯ ಮೂಲಕ ಸುಡುವ ವ್ಯವಸ್ಥೆ, ಪೆಟ್ಟಿಗೆಯಿಂದ ಮೂಲಕ ಪಿಪಿ ಕಿಟ್ ಹಾಕಿ ಸುಮಾರು 870 ಶವಗಳನ್ನು ದಫನ ಮಾಡಿದಂಥ ಕೀರ್ತಿ ನಮ್ಮ ಶೌರ್ಯ ತಂಡಕ್ಕೆ ಇದೆ. ಇದೇ ಚಿಕ್ಕಮಗಳೂರಲ್ಲಿ ಡಾಕ್ಟರ್ ರುದ್ರೇಶ್ ಎಂಬವರು ಕೆರೆಗೆ ಬಿದ್ದರು. ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಗಲಿಲ್ಲ. ಅಗ್ನಿಶಾಮಕ ದಳ ಬಂತು, ಪೊಲೀಸ್ ಇಲಾಖೆ ಬಂತು. ಒಬ್ಬ ಡಾಕ್ಟ್ರು ಬಿದ್ದಾಗ ಜಿಲ್ಲಾಡಳಿತವೇ ಎಚ್ಚರಿಕೆ ಆಯಿತು. ಎಲ್ಲರೂ ಬಂದರು, ಮುಳುಗು ತಜ್ಞರು ಬಂದರು, ಇಲ್ಲಿಂದ ಈಶ್ವರರು ಹೋದರು, ಆಚೆಯಿಂದ ಬೋಟು ಚಾಲಕರು ಬಂದರು. ಯಾರು ಬಂದರೂ ಹೆಣ ಸಿಗಲಿಲ್ಲ. ನಮ್ಮ ವಿಪತ್ತು ನಿರ್ವಹಣೆಯ ಕಾರ್ಯಕರ್ತರು ಅಲ್ಲೇ ಇದ್ದರು. 1 ದಿನ ಇದ್ದರು, 2 ದಿನ ಇದ್ದರು. ಕಳಸದವರು 4-5 ದಿನ, 3ನೇ ದಿನ 4ನೇ ದಿನ ಇವರ ಕಾರ್ಯಾಚರಣೆ ನಿಂತು ಹೋಯಿತು. ಎಲ್ಲರೂ ವಾಪಸ್ ಹೋದರು. ಆದರೆ ನಮ್ಮ ವಿಪತ್ತು ನಿರ್ವಹಣಾ ಕಾರ್ಯಕರ್ತರು ವಾಪಸ್ ಹೋಗಲೇ ಇಲ್ಲ. ಅವರು ಅಲ್ಲೇ ಇದ್ದರು. ಅಲ್ಲೇ ಇದ್ದು ನಮಗೆ ಈಜು ಬರುವುದಿಲ್ಲ, ಆದರೆ ಸತ್ತ ಹೆಣ ಮಣ್ಣಿನ ಅಡಿಯಲ್ಲಿ ಕೆಳಗೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ, ಅದು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಯೋಚನೆ ಮಾಡಿಕೊಂಡು ಅವರು ಕಾಯ್ತಾನೆ ಇದ್ದರು. ಇವರ ಕಾಯುವಿಕೆ ಸುಳ್ಳಾಗಲಿಲ್ಲ. ಹೆಣ ಮೇಲೆ ಬಂತು. ಆ ದಪ್ಪವಾದ ಆ ಕೊಳೆತ ಹೆಣವನ್ನು ಮೇಲೆ ತೆಗೆದು ಅವರ ಮನೆಯವರಿಗೆ ಒಪ್ಪಿಸಿ, ಇವತ್ತು ನನ್ನ ಮಗ ಸತ್ರೂ ಪರವಾಗಿಲ್ಲ, ನನಗೆ 25-30 ಮಗನಂತ ನೀವು ಸಿಕ್ಕಿದ್ರು ಎನ್ನುವಂಥ ತೃಪ್ತಿಯನ್ನು, ಸಮಾಧಾನವನ್ನು ಆ ಕುಟುಂಬಕ್ಕೆ ಕೊಟ್ಟವರು ಕಳಸದ ಶೌರ್ಯ ತಂಡದವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡ್ಕಳದಲ್ಲಿ ಮೊನ್ನೆ ಒಂದು ಹುಡುಗಿ ದಾಟುವಾಗ, ಶಾಲೆಯ ಹುಡುಗಿ ಇದಕ್ಕೆ ಬಿದ್ದಲು. ಯಾವುದಕ್ಕೆ? ಹೊಳೆಗೆ ಬಿದ್ದಲು. ಟಿ ವಿಯಲ್ಲಿ ಬಂತು, ನೀವೆಲ್ಲ ನೋಡಿದ್ದೀರಿ. ಹೊಳೆಗೆ ಬಿದ್ದಂಥ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಶೌರ್ಯದ ತಂಡದವರಲ್ಲಿದ್ದರು. ಅವರು ಹೋದರು, ಈಜು ಮಾಡಿದರು. ಅಗ್ನಿಶಾಮಕ ದಳದ ಬಂತು, ಎಲ್ಲರೂ ಬಂದರು. ಅವರಿಗೆ ಹೆಣ ಸಿಗಲಿಲ್ಲ. 2ನೇ ದಿನ ಈ ಶೌರ್ಯ ತಂಡದವರು ಈ ಹೆಣ ಎಲ್ಲಿ ಇರಬಹುದು, ಕೆಳಗೆ ಒಂದು ಸೇತುವೆ ಇದೆ, ಅಲ್ಲಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಆ ಸೇತುವೆಯ ಶೋಧವನ್ನು ಮಾಡಿದರು. ಆ ಶೋಧನೆ ಮಾಡಿದಂಥ ಆ ಇಬ್ಬರಿಗೆ ಆ ಹೆಣ ಸಿಕ್ಕಿತು. ಆ ವಿಡಿಯೋ ಸಮೇತ ನನ್ನಲ್ಲಿ ಇದೆ, ನಾನು ನಿಮಗೆ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಹೊನ್ನಾವರ ಬಡ್ಕಳದಲ್ಲಿ ವಿಪತ್ತು ಸಂಭವಿಸಿದಾಗ ದೋಣಿಯಲ್ಲಿ ದನಗಳನ್ನು ಕಟ್ಟಿ ಸಾಗಿಸಿದ ಕೀರ್ತಿ ಶೌರ್ಯ ತಂಡದವರಿಗಿದೆ. ನಾಯಿ, ಬೆಕ್ಕು, ಉರಗಗಳನ್ನು ರಕ್ಷಣೆ ಮಾಡಿದಂಥ, ಸಾವಿರಾರು ಉರಗಗಳನ್ನು ರಕ್ಷಣೆ ಮಾಡಿದಂಥ ಕೀರ್ತಿ ನಮ್ಮ ಶೌರ್ಯ ತಂಡಕ್ಕಿದೆ. ರಾಜ್ಯದಲ್ಲಿ ಕೋವಿಡ್ ಕಾರ್ಯಾಚರಣೆ, ಶವ ಸಂಸ್ಕಾರ, ಕಿಟ್ ವಿತರಣೆ, ಕೋವಿಡ್ ಲಸಿಕೆಗೆ ಜಾಗೃತಿ, ಅಗ್ನಿಶಾಮಕದೊಟ್ಟಿಗೆ ಸಹಕಾರ, ಪೊಲೀಸ್ ಇಲಾಖೆಯೊಟ್ಟಿಗೆ ಸಹಕಾರ, ಮೃತದೇಹವನ್ನು ದಫನ ಮಾಡುವಂಥದ್ದು, ರಕ್ತದಾನ ಮಾಡುವಂಥದ್ದು, ಪ್ಲೇಟ್ಲೆಟ್ಗಳನ್ನು ಕೊಡುವಂಥದ್ದು ಮತ್ತು ಅಪಘಾತ, ಭೂಕಂಪ, ಮನೆ ಕುಸಿತ ಆದಾಗ ಆ ಮನೆಗೆ ಹೋಗಿ ಭೇಟಿ ನೀಡಿ ಹೊಸ ಮನೆಯನ್ನು ನಿರ್ಮಾಣ ಮಾಡುವಂಥದ್ದು, ಕಿಂಡಿ ಅಣೆಕಟ್ಟು ಸ್ವಚ್ಛತೆ ಮಾಡುವಂಥದ್ದು, ಉದ್ಯಾನವನವನ್ನು ಸ್ವಚ್ಛನೆ ಮಾಡುವಂಥದ್ದು, ಗಿಡ ನಾಟಿ ಮಾಡುವಂಥದ್ದು ಮತ್ತು ಪ್ರಥಮ ಚಿಕಿತ್ಸೆ ಕೊಡುವಂಥದ್ದು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ಪ್ರಾಥಮಿಕ ಚಿಕಿತ್ಸೆ ಪ್ರಾಥಮಿಕ ತರಬೇತಿ ಮಾತ್ರ. 2ನೇ ಹಂತದಲ್ಲಿ ಇಲ್ಲಿರುವ NDRF ತಂಡದವರ ಮೂಲಕ ತರಬೇತಿ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಅವರಿಂದ ಗ್ರೀನ್ ಸಿಗ್ನಲ್ ಬರದೇ ಹೋದರೆ ಫೈರ್ ಆ್ಯಂಡ್ ಸೇಫ್ಟಿ, ಉಷಾ ಫೈರ್ ಆ್ಯಂಡ್ ಸೇಫ್ಟಿ ಅಂತ ಕಂಪನಿ ಇದೆ, ಅವರ ಅಡಪರವರು ಒಪ್ಪಿದ್ದಾರೆ. ನಿಮ್ಮ ತಂಡಕ್ಕೆ ಪರಿಪೂರ್ಣ 25ರಿಂದ 26 ರೀತಿಯ
ಪ್ರಥಮ ಚಿಕಿತ್ಸೆಯ ಕೆಲಸವನ್ನು ಏನು ಮಾಡಬೇಕು, ಒಬ್ಬ ಬಿದ್ದಾಗ ಏನು ಮಾಡಬೇಕು, ಒಬ್ಬನಿಗೆ ಫಿಟ್ಸ್ ಬಂದಾಗ ಏನು ಮಾಡಬೇಕು, ಹಾವು ಕಚ್ಚಿದಾಗ ಏನು ಮಾಡಬೇಕು, ಬೆಂಕಿ ಮೇಗೆ ಬಿದ್ದಾಗ ಏನು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತು ಸಿಗ್ತದಂತಾದರೂ ಒಂದು ಅಡ್ವಾನ್ಸ್ ಟ್ರೈನಿಂಗನ್ನು ಈ ನಿಟ್ಟಿನಲ್ಲಿ ಮಾಡಲಿಕ್ಕೆ ನಾವು ಮುಂದಕ್ಕೆ ಪ್ರಯತ್ನ ಮಾಡ್ತೇವೆ. ವಿದ್ಯುತ್ ಅಪಘಾತ, ಸ್ಥಳಾಂತರ, ವೃದ್ಧರ ಮತ್ತು ಅಂಗವಿಕಲರ ಮತ್ತು ಅಸಹಾಯಕರ ಒಂದು ಭೇಟಿ ಮತ್ತು ಅವರಿಗೆ ಸಾಂತ್ವನ, ಇದರ ಒಟ್ಟಿಗೆ ರಸ್ತೆ ಬದಿಯಲ್ಲಿ ಬಿದ್ದಂಥ ವ್ಯಕ್ತಿಗಳಿಗೆ ಆಸ್ಪತ್ರೆಗೆ ಸಾಗಿಸುವಂಥದ್ದು, ಅದಕ್ಕಿಂತಲೂ ಮುಖ್ಯವಾಗಿ ಅನಾಥರು ಮತ್ತು ಭಿಕ್ಷುಕರು ಇಂಥವರು ಇದ್ದರೆ ಅವರ ಪರಿಸ್ಥಿತಿಯನ್ನು ಕೇಳಿ ಅವರನ್ನು ಆಶ್ರಮಗಳಿಗೆ ಸೇರಿಸುವಂಥದ್ದು, ಮನೆ ನಿರ್ಮಾಣ ಮಾಡುವಂಥದ್ದು, ಸೇತುವೆ ನಿರ್ಮಾಣ ಅಂದರೆ ದೊಡ್ಡ ದೊಡ್ಡ ಸೇತುವೆ ಅಲ್ಲ. ಕಲ್ಮಕ್ಕಾರು ಸುಳ್ಯದಲ್ಲಿ ಸುಮಾರು 18 ಸೇತುವೆಗಳು ತುಂಡಾಗಿವೆ, ಸಂಪರ್ಕವೇ ಇಲ್ಲ. ಬಾಳ್ಗೋಡು ಹೋಗಲಿಕ್ಕೆ ರಸ್ತೆಗೆ ಸಂಪರ್ಕವೇ ಇರಲಿಲ್ಲ. ಆ ಡಾಮರೀಕರಣ ಆದಂಥ ಕಾಂಕ್ರೀಟೀಕರಣ ಆದಂತಹ ಆ ಒಂದು ಮಾರ್ಗದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಮೊದಲೆಲ್ಲ ಕಾಂಕ್ರೀಟ್ ಆಗುವಾಗ ಅದಕ್ಕೆ ಸರಳ ಹಾಕ್ತಿದ್ರು. ಸಾಮಾನ್ಯ ಒಂದು ಕಾಂಕ್ರೀಟ್ ಆಗಬೇಕಾದ್ರೆ ಅದಕ್ಕೆ ಸರಳ ಹಾಕೋದಿಲ್ಲ. ಆದರೆ ಈ ನೀರಿನ ಪ್ರವಾಹಕ್ಕೆ ಅಲ್ಲಿಯ ಸೇತುವೆ ಮತ್ತು ಆ ಡಾಮರ್ ಹಾಕಿದಂಥ ರಸ್ತೆಯೇ ಟೊಳ್ಳಾಗಿತ್ತು. ಇದಕ್ಕೆ ಸುಮಾರು 25ರಿಂದ 1 ಲಕ್ಷದವರೆಗೆ ಗೋಣಿ ಚೀಲಗಳನ್ನು ತಂದು ಅದಕ್ಕೆ ಹೊಯ್ಗೆ ತುಂಬಿಸಿ ಅದಕ್ಕೆ ಪ್ಯಾಕಿಂಗ್ ಕೊಟ್ಟು ಇವತ್ತು ಬಾಳುಗೋಡಿಗೆ ಬಸ್ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಶೌರ್ಯ ತಂಡದ ನಿಮ್ಮಂತಹ ಕಾರ್ಯಕರ್ತರು ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂಥ 18 ಸೇತುವೆಗಳನ್ನು ಮೊನ್ನೆ ಅವರು ನಿರ್ಮಾಣ ಮಾಡಿದ್ದಾರೆ. ಬಂಧುಗಳೇ, ರಸ್ತೆ ರಿಪೇರಿ ಮಾಡಿದ್ದಾರೆ. ಹೆಚ್ಚಿನವರು ಏನು ಮಾಡ್ತಾರೆ, ಏನಾದರೂ ಅಪಾಯ ಆದರೆ ವಿಡಿಯೋ ಮಾಡ್ತಾರೆ, ವೈರಲ್ ಮಾಡ್ತಾರೆ. ಮೊನ್ನೆ ಒಂದು ವಿಡಿಯೋ ನನಗೆ ಬಂದಿತ್ತು, ಒಂದು 2 ವರ್ಷದ ಹಿಂದೆ. ಒಬ್ಬ ಕುಡುಕ ಬಿದ್ದಿದ್ದಾನೆ, ಕುಡಿದಿದ್ದಾನೆ, ವಾಂತಿ ಮಾಡಿದ್ದಾನೆ. ಒಂದು ನಾಯಿ ಬಂದು ಅವನ ಮುಖವನ್ನು ನೆಕ್ತಾ ಇದೆ. ಯಾವ ರೀತಿ ನೆಕ್ತಾ ಇದೆ ಅಂದರೆ ಬಾಯಿಯೇ ನೆಕ್ತಾ ಇದೆ, ಮೈ ನೆಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದನ್ನು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಅದಕ್ಕೊಂದು ಒಳ್ಳೆ ಸಾಂಗು, ಚುಮ್ಮ ಚುಮ್ಮ ಅಂತ ಹೇಳುವಂಥ ಒಂದು ಸಾಂಗನ್ನು ಅದಕ್ಕೆ ಆ್ಯಡ್ ಮಾಡ್ತಾನೆ, ಕಳಿಸ್ತಾನೆ. ಅದು ನಿಮಗೂ ಬಂದಿದೆ, ನನಗೂ ಬಂದಿದೆ. ಇದು 2-3 ವರ್ಷದ ಹಿಂದಿನ ಕತೆ. ನಾನು ಈ ಒಂದು ಕಥೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಧ್ಯವರ್ಜನ ಶಿಬಿರದಲ್ಲಿ ಈ ಪಾಯಿಂಟನ್ನು ತೆಗೆದು ಭಾಷಣ ಮಾಡಬೇಕಾದ್ರೆ ನನ್ನ ಮೈ ಮೇಲೆ ಒಬ್ಬರು ಕುಡ್ತಾ ಇದ್ದಾರೆ ಹಿಂದಿನಿಂದ. ಸರ್, ಆ ಉದಾಹರಣೆ ಹೇಳಬೇಡಿ ಅಂತ. ಯಾಕೆ? ಅದು ನಮ್ಮ ಊರಿನ ಉದಾಹರಣೆ. ಯಾಕೆ ಹೇಳಬೇಡಿ ಸರ್? ಯಾಕಂದರೆ ಆ ಹುಡುಗಿಯ ಆ ವ್ಯಕ್ತಿಯ ಹೆಂಡತಿ ಮತ್ತು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ವೈರಲ್ ಮಾಡಿದ ವಿಡಿಯೋ ಆ ಹುಡುಗಿಗೆ ತಲುಪಿತು. PUCಗೆ ಹೋಗುವ ಹುಡುಗಿಗೆ ಅಪ್ಪನ ವೈರಲ್ ಆದ ವಿಡಿಯೋವನ್ನು ನೋಡಿ ನಾಚಿಕೆ ಆಯಿತು, ಮುಖಭಂಗ ಆಗಿ ತಾಯಿ ಮತ್ತು ಮಗಳು ಒಂದೇ ಮರಕ್ಕೆ ನೇಣು ಹಾಕಿ ಸತ್ತೋಗಿದ್ದಾರೆ. ಒಂದು ವಿಡಿಯೋ ವೈರಲ್ ನಮ್ಮನ್ನು ಏನು ಮಾಡ್ತದೆ ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ. ದಯಮಾಡಿ ಹೇಳ್ತೇನೆ, ವಿಡಿಯೋ ವೈರಲ್ ಮಾಡಬೇಡಿ. ತನಿಖೆಗೆ ಪೂರಕವಾಗಿ ಪೊಲೀಸರು ಫೋಟೋ ತೆಗಿತಾರೆ. ನಿಮಗೆ ಸಾಧ್ಯ ಆದರೆ ಬಂಧುಗಳೇ, ನಿಮ್ಮ ಮೊಬೈಲ್ಗಳನ್ನು ಒಳಗಿಟ್ಟು, ಭದ್ರವಾಗಿ ಒಳಗಿಟ್ಟು ನೀವು ಸಹಾಯ ಮಾಡಿ. ಮೊನ್ನೆ ನಾನು ಮೂಡಿಗೆರೆಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ನಡೆಯಿತು. ನಾನು ಗಾಡಿ ನಿಲ್ಲಿಸಿ ಆ ಆಕ್ಸಿಡೆಂಟ್ ಹತ್ರಕ್ಕೆ ಹೋಗಬೇಕಾದ್ರೆ ಎಲ್ಲರೂ ನಮ್ಮ ಮನೆಯ ಆಕ್ಸಿಡೆಂಟ್, ನಮ್ಮ ಮನೆಯ ತಮ್ಮನಿಗೆ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಭಾವಿಸಿ ಅಲ್ಲಿ ಸಹಾಯ ಮಾಡ್ತಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಂಥ ಗಂಡನನ್ನು ನೋಡಿ ಹೆಂಡತಿ ಅಳ್ತಾ ಇದ್ಲು. ಈ ಸ್ಥಿತಿಯಲ್ಲಿ ನಾನು ಗಮನಿಸಿದೆ ಬಂಧುಗಳೇ, ವಿದಿನ್ ಎ ಮಿನಿಟ್ ಅಲ್ಲಿ ಒಂದು ಆಂಬುಲೆನ್ಸ್ ಬಂತು. 5 ನಿಮಿಷ ನಾನಿದ್ದೆ, 6 ಆಂಬುಲೆನ್ಸ್ ಬಂತು. ಅರ್ಥ ಮಾಡಿಕೊಳ್ಳಿ, ಜನರು ಎಷ್ಟು ಆಸಕ್ತಿಯಿಂದ ಕೆಲಸ ಮಾಡುವವರು ಈ ಸಮಾಜದಲ್ಲಿ ಇದ್ದಾರೆ. ಫಸ್ಟ್ ಆಂಬುಲೆನ್ಸ್ ಬಂದದಕ್ಕೆ ಆ ವೆಹಿಕಲಲ್ಲಿ, ಆ ಗಾಡಿಯಲ್ಲಿ ಹಾಕಿ ಅವರನ್ನು SDM ಆಸ್ಪತ್ರೆ ಉಜಿರೆಗೆ ಕರ್ಕೊಂಡೋಯ್ತು. ಆನಂತರದಲ್ಲಿ ಅವರನ್ನು ತೀವ್ರ ನಿಗಾ ಆಸ್ಪತ್ರೆಗೆ ತರಬೇಕು ಅಂತೇಳಿ, ಹೆಚ್ಚಿನ ಚಿಕಿತ್ಸೆಗೆ ತರಬೇಕು ಅಂತ ಹೇಳಿ ಅವರನ್ನು ಮತ್ತೆ ನಮ್ಮ ಇಲ್ಲಿ ಆಸ್ಪತ್ರೆ ಹೆಸರು ಮರ್ತೆ, ಅದು ನಮ್ಮ ಶಾಂತರಾಮ್ ಶೆಟ್ಟಿ ಅವರ ಆಸ್ಪತ್ರೆ, ಅಲ್ಲಿಗೆ ಅವರನ್ನು ವರ್ಗಾಯಿಸಿದ್ರು. ಯಾಕಂದರೆ ಅವರ ಕೈಕಾಲೆಲ್ಲ ಮುರಿದಿತ್ತು. ಬಂಧುಗಳೇ, ಅವರು ಇವತ್ತು ಜೀವಂತ ಇದ್ದಾರೆ. ಇದು ಜನರ ಸ್ಪಂದನೆಯಿಂದ ಮಾತ್ರ ಸಾಧ್ಯ. ವಿಪತ್ತಿಗೆ ತುರ್ತು ಸ್ಪಂದನೆ ಬೇಕು, ವಿಪತ್ತಿಗೆ ಮೇಲ್ವಿಚಾರಣೆ ಬೇಕು, ವಿಪತ್ತಿಗೆ ಕಾಳಜಿ ಬೇಕು, ಬದ್ಧತೆ ಬೇಕು, ಮತ್ತು ಕಾಲಪ್ರಜ್ಞೆ ಬೇಕು, ಮತ್ತು ಕೌಶಲ್ಯ ಬೇಕು. ಅದಕ್ಕಾಗಿ ನಿಮ್ಮನ್ನು ನಾವು ಕೌಶಲ್ಯ ತರಬೇತಿಗೆ ಕರೆದಿದ್ದೇವೆ. ಸುಮ್ಮನೆ ಹಾವು ಕಚ್ಚಿತು ಅಂತೇಳಿ ಏನೆಲ್ಲ ಮಾಡಲಿಕ್ಕೆ ಹೋದರೆ ವ್ಯಕ್ತಿ ಸಾಯ್ತಾನೆ. ಹೆಚ್ಚಿನ ಸಮಸ್ಯೆಗಳು ಬರುವುದೇ ಭಯದಿಂದಲೇ ಸಾಯೋದು ಜನ ಜಾಸ್ತಿ ಅಂತ ಹೇಳ್ತಾರೆ. ಧೈರ್ಯ ತುಂಬಿಸುವ ಕೆಲಸ ನೀವು ಮಾಡಿದರೂ ಒಬ್ಬ ವ್ಯಕ್ತಿ ಬದುಕ್ತಾನೆ. CPR ಕೊಟ್ಟರು ಎಷ್ಟೋ ಜನರನ್ನು ಬದುಕಿಸಿದ್ದಿದೆ. ಅದಕ್ಕಾಗಿ ದಯಮಾಡಿ ಹೇಳ್ತೇನೆ, ಒಬ್ಬರ ಜೀವ ತೆಗಿಲಿಕ್ಕೆ ತುಂಬ ಮಂದಿ ಸಿಗ್ತಾರೆ, ಅದಕ್ಕೆ ಜಾಸ್ತಿ ಹೊತ್ತು ಬೇಡ. ಆದರೆ ಒಂದು ಜೀವ ಉಳಿಸುವ ಕೆಲಸಕ್ಕೆ ಇವತ್ತು ನೀವೆಲ್ಲ ಬಂದಿದ್ದೀರಿ. ಈ ಮಂಗಳೂರು ಜನತೆಯ ಪರವಾಗಿ, ಕ್ಷೇತ್ರದ ಪರವಾಗಿ ನಾನು ನಿಮ್ಮನ್ನು ಮೊದಲಿಗೆ ಅದ್ಭುತಪೂರ್ವಕವಾಗಿ 2 ಕೈಯಿಂದ ಸ್ವಾಗತಿಸ್ತೇನೆ. ಆದರೆ ನಿಮ್ಮಲ್ಲಿ ನಾನು ವಿನಂತಿಸುವುದು ಇಷ್ಟೇ,
ನಿಮಗೆ ಒಂದು ಸಮವಸ್ತ್ರ ನಾನು ಕೊಟ್ಟಿದ್ದೇವೆ. ಭರತ್ ಸರ್ ಹಾಕಿದಂಥ ಸಮವಸ್ತ್ರವನ್ನು ಹಾಕುವ ಯೋಗ್ಯತೆ ನನಗೆ ದೇವರನೆಗೂ ಇಲ್ಲ. ಯಾಕೆ? ಅದು ಅವರು ಸಂಪಾದಿಸಿದ್ದು. ಅವರು ಎಷ್ಟು ಅವರ ಶರೀರವನ್ನು ಪ್ರೀತಿಸ್ತಾರೋ ಅಷ್ಟೇ ಆ ಬಟ್ಟೆಯನ್ನು ಪ್ರೀತಿಸ್ತಾರೆ. ನೀವೆಲ್ಲ ನೋಡಿರ್ಬೋದು, ಯಾರೋ ಒಬ್ಬ ಅಧಿಕಾರಿ ನಮ್ಮ ಮೇಲೆ ಏನಾದರೂ ಉಲ್ಟಾ ಚುಬಿಟ್ಟ ಮಾತಾಡಿದರೆ ನಾವು ಹೇಳ್ತೀವಿ, ನೋಡ್ರಿ ನೀವು ಯೂನಿಫಾರ್ಮ್ ಹಾಕಿದ್ದೀರಿ ಅಂತೇಳಿ ನಿಮಗೆ ನಾವು ಗೌರವ ಕೊಡ್ತೀವಿ ಅಂತ. ಆ ಯೂನಿಫಾರ್ಮಿಗೆ ಇರುವ ಗೌರವ ಆ ವ್ಯಕ್ತಿಗೆ ಇರುವ ಗೌರವ, ಆ ವ್ಯಕ್ತಿಗೆ ಇರುವ ಗೌರವ ಆ ಯೂನಿಫಾರ್ಮಿಗೆ ಇರುವ ಗೌರವ ಆಗಿರಬೇಕು ಎಂಬುದು ಆ ಮಾತಿನ ತಾತ್ಪರ್ಯ. ಬಂಧುಗಳೇ, ಇವತ್ತು ನೀವು ಯೂನಿಫಾರ್ಮಿಗೆ ಸರಿಯಾಗಿ ಆದರೂ ಬದುಕಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿತೇನೆ. ಈ ಯೂನಿಫಾರ್ಮ್ ಹಾಕಿಕೊಂಡು ಇಲ್ಲಿಂದ ಸೀದಾ ಹೋಗೋದು, ಒಂದು ವೈನ್ ಶಾಪಲ್ಲಿ ಕೂತ್ಕೊಂಡು ಎಣ್ಣೆ ಹಾಕೋದು ಅಥವಾ ಪಕ ಅಂತ ಬೀಡಿ ಎಳೆಯೋದು, ಇದನ್ನೆಲ್ಲ ನೀವು ಮಾಡ್ತಾ ಹೋದರೆ ಇದು ಖಂಡಿತವಾಗಿಯೂ ಟೀ ಶರ್ಟ್ ಅಲ್ಲ. ಟೀ ಶರ್ಟ್ ಯಾವಾಗ ಅದರಲ್ಲಿ ನಮ್ಮ ಸಂಸ್ಥೆಯ ಮೊಹರು ಬಿದ್ದಿದೆ, SKDRDPಯ ಸೀಲು ಯಾವಾಗ ಬಿದ್ದಿದೆ, ಶೌರ್ಯ ಎಂಬ ಹೇಮಾವತಿ ಅಮ್ಮನವರ ಹೆಸರು ನಿಮ್ಮ ಎದೆಯ ಮೇಲೆ ಬಿದ್ದಿದೆ, ಅದು ನಿಮಗೆ ಕೆಲಸ ಮಾಡಬೇಕು. ಹಿಂದಿನಿಂದ ಮಂಗಳೂರು ಸಮಿತಿಗೆ ಅದು ಕೆಟ್ಟ ಹೆಸರು ಬರ್ಬೋದು, ಶೌರ್ಯ ತಂಡಕ್ಕೆ ಕೆಟ್ಟ ಹೆಸರು ಬರ್ಬೋದು. ಹಾಗಾಗಿ ಈ ಸಮವಸ್ತ್ರದ ದುರುಪಯೋಗ ಮಾಡಬೇಡಿ ಅಂತೇಳಿ ಇದು ನಿಮ್ಮಲ್ಲಿ ಕೈಕಾಲು ಹಿಡಿದು ಬೇಡಿಕೊಳ್ತೇನೆ. ಈ ಶೌರ್ಯ ತಂಡಕ್ಕೆ ಸೇರಿದವರು ನೀವು ಒಂದು ರಿಲೇಯ ಕೋಲನ್ನು ಕೈಯಲ್ಲಿ ಹಿಡಿದವರ ಹಾಗೆ ಇರಬೇಕು. ಇದೊಂದು ಓಟ. ಈ ಕೋಲನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟೇ ಇದರಿಂದ ನಿರ್ಗಮನ ಆಗಬೇಕು. ಯಾಕಂದರೆ ಇದರಲ್ಲಿ 55 ಮಂದಿ ನೀವು ಇದ್ದರೆ ನಾಳೆ 54 ಮಂದಿ ಆಗಬಾರದು. ಇದು ಇದ್ದಷ್ಟು ಕಾಲ ಇದರಲ್ಲಿ ನೀವು ಇರಬೇಕು ಎಂಬುದೇ ಪೂಜ್ಯರ ಅಪೇಕ್ಷೆ. ನೀವು ಇದರಲ್ಲಿ ಇರುವಾಗ ನಿಮಗೆ ಕೆಲವೆಲ್ಲ ಸವಲತ್ತುಗಳನ್ನು ನಾವು ಕೊಡ್ತೇವೆ. ಒಂದನೇದು ಏನು ಅಂದರೆ, ಒಂದು ಪ್ರಮಾಣ ಪತ್ರ ಇವತ್ತು ನಿಮಗೆ ಸಿಗ್ತದೆ. ಒಂದು ಪ್ರಮಾಣ ಪತ್ರ, ನೀವು ತರಬೇತಿ ಪಡೆದಿದ್ದೀರಿ, ಅಗ್ನಿಶಾಮಕ ದಳದವರಿಂದ ತರಬೇತಿ ಪಡೆದ ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರು ಅಂತೇಳಿ ನಿಮ್ಮನ್ನು ಅಧಿಕೃತವಾಗಿ ನಿಮಗೆ ನಾವು ಒಂದು ಪ್ರಮಾಣ ಪತ್ರ ಕೊಡ್ತೇವೆ. ಎರಡನೇದಾಗಿ ನಿಮಗೆ ಕಾಲಕ್ಕೆ ತರಬೇತಿ ಕೊಡ್ತೇವೆ. ಸೆಕೆಂಡ್ ತರಬೇತಿ ಮೋಸ್ಟ್ ಪ್ರೊಬೆಬ್ಲಿ NDRF ತರಬೇತಿ ನಿಮಗೆ ಇರ್ತದೆ. ಮೂರನೇ ತರಬೇತಿ ಒಂದು ಎಕ್ಸ್ಪರ್ಟ್ಗಳಿಂದ ತರಬೇತಿ ಇರ್ತದೆ. ನಾಲ್ಕನೇ ತರಬೇತಿ ನಿಮ್ಮೊಟ್ಟಿಗಿರುವಂಥ ಲೀಡರ್ಗಳು, ಸಂಯೋಜಕರು ಯಾರು ಆಗ್ತಾರೆ ಮತ್ತು ಸ್ವಯಂ ಸೇವಕರಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ ಅವರಿಗೆ ತರಬೇತಿ ಆಗ್ತದೆ. ಇದರಲ್ಲಿಯೂ ಹೋಮ್ ಗಾರ್ಡ್ಸ್ ಇದ್ದಾರೆ, ಇದರಲ್ಲಿಯೂ ಮುಳುಗು ತಜ್ಞರು ಇದ್ದಾರೆ, ಇದರಲ್ಲಿಯೂ ಉರಗ ತಜ್ಞರು ಇದ್ದಾರೆ. ಅವರ ತುರ್ತು ಘಟಕ ಅಂತೇಳಿ ಮಾಡ್ತೇವೆ, ಅವರಿಗೆ ಒಂದೊಂದು ವಾರದ ತರಬೇತಿ ಮಾಡ್ತೇವೆ. ಹೀಗೆ ಬೇರೆ ಬೇರೆ ತರಬೇತಿಗಳನ್ನು ನಾವು ನಿಮಗೆ ಕೊಡ್ತಾನೇ ಇರ್ತೇವೆ. ನಿಮಗೆ ಒಂದು ID ಕಾರ್ಡ್ ಬರುತ್ತೆ, ಈಗ ಅಲ್ಲ 1 ವರ್ಷದ ನಂತರ. ಯಾಕಂದರೆ 1 ವರ್ಷ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಿ ನಿಮಗೆ ನಾವು ID ಕಾರ್ಡ್ ಕೊಡ್ತೇವೆ. ಈ ID ಕಾರ್ಡಲ್ಲಿ ನಮ್ಮ ರಾಜ್ಯ ವಿಪತ್ತು ನಿರ್ವಹಣಾ ಘಟಕದ ಒಂದು ಸಹಿಯನ್ನು ಹಾಕಿ ನಾವು ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಇವತ್ತೊಂದು ಕೈ ಬಿಡಿ ಕೊಟ್ಟಿದ್ದೇವೆ, ನೀವು ಬೇರೆ ಕಾಗದದಲ್ಲಿ ಬರೀಬೇಕಾಗಿಲ್ಲ. ಕೊನೆಯ 3 ಪುಟಗಳನ್ನು ಅಲ್ಲಿ ಬಾಕಿ ಇಟ್ಟಿದ್ದೇವೆ. ನಿಮಗೆ ಕಂಡದ್ದು ಗಮನಿಸಿದ್ದನ್ನು ಅದರಲ್ಲೇ ಬರೀರಿ. ಈ ಪುಸ್ತಕ ನಿಮಗೆ ಇವತ್ತಿನ ಕಾರ್ಯಕ್ರಮದ ಕೈಪಿಡಿ ಮಾತ್ರ. ಇದರಲ್ಲಿ ಎಲ್ಲವನ್ನು ಓದಿ. ಯಾಕಂದರೆ ಈ ತರಬೇತಿ ಕೊಡಬೇಕಾದ್ರೆ 3 ದಿವಸ ಬೇಕು, 2 ದಿವಸದ್ದು ಅದರಲ್ಲಿದೆ. ಅದಕ್ಕಾಗಿ ಆ 2 ದಿವಸದ್ದು ಅದರಲ್ಲಿ ಓದಿ. ಮೂರನೇದ್ದು, ಇದು ಆದ ನಂತರ ನಿಮ್ಮಲ್ಲಿ ಘಟಕಗಳನ್ನಾಗಿ ನಾವು ಮಾಡ್ತೇವೆ. ಈಗ ಎಷ್ಟು ವಲಯ ಮಂಗಳೂರಲ್ಲಿದೆ ಅಷ್ಟು ಘಟಕ ಆಗ್ತದೆ. ಆ ಘಟಕಕ್ಕೆ ಮೇಲ್ವಿಚಾರಕ ಒಬ್ಬ ಸಂಚಾಲಕನಾಗಿ ಇರ್ತಾನೆ ಬಿಟ್ಟರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲ, ಅವರ ಗಮನಕ್ಕೆ ಬಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ಅವರು ಬರಬೇಕಾಗಿಲ್ಲ, ಅವರ ಗಮನಕ್ಕೆ ತರಬೇಕು. ಯಾಕಂತ ನಾನು ಮತ್ತೆ ಹೇಳ್ತೀನಿ ನಿಮಗೆ, ಅದನ್ನು ವಿವರಿಸ್ತೇನೆ. ಅಲ್ಲಿ ತರಬೇತಿ ಸಹಾಯಕರು ಅಂತೇಳಿ ನಮ್ಮಲ್ಲಿ ಇರ್ತಾರೆ, ಅದರ ಒಟ್ಟಿಗೆ ಸೇವಾ ಪ್ರತಿನಿಧಿಗಳು ಅಂತೇಳಿ ಇರ್ತಾರೆ. ಒಂದು ವಲಯದಲ್ಲಿ ಓರ್ವ 10 ಜನ ಸೇವಾ ಪ್ರತಿನಿಧಿ ಇದ್ದರೆ ದಯಮಾಡಿ 10 ಜನರಿಗೆ ಅವಕಾಶ ಇಲ್ಲ. ಓರ್ವ ಸೇವಾ ಪ್ರತಿನಿಧಿ, ನಾನು ಮೇಲ್ವಿಚಾರಕರಲ್ಲಿ ಕೇಳ್ತೇನೆ, ಅವರು ಹೇಳಿದಂಥ ಓರ್ವ ಸೇವಾ ಪ್ರತಿನಿಧಿ ಆ ಘಟಕಕ್ಕೆ ಸಂಯೋಜಕಿಯಾಗಿರ್ತಾರೆ. ಅವರು 2 ವರ್ಷಗಳ ಕಾಲ ಮಾತ್ರ. ಆ ಸಂಯೋಜಕಿಗೆ ನಮಗೆ ವಿಪತ್ತು ಸಂಭವಿಸಿದಾಗ ಈ ತಂಡದೊಟ್ಟಿಗೆ ಹೋದರೆ ಅವರಿಗೂ ನಾವು ಭತ್ಯೆ ಕೊಡ್ತೇವೆ, ಹೋಗದಿದ್ದರೆ ಅವರಿಗೆ ಭತ್ಯೆ ಸಿಗುವುದಿಲ್ಲ. ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವರಿಗಿರ್ತದೆ. ಅದಕ್ಕೆ ಅವರಿಗೆ ಒಂದು ನಾವು ವರದಿ ಪುಸ್ತಕ ಅಂತ ಕೊಡ್ತೇವೆ. ನಿಮಗೆ ಜೆರಾಕ್ಸ್ ಮಾಡಲಿಕ್ಕೂ ಖರ್ಚಿಲ್ಲ. ಯಾಕೆ? ಅದರಲ್ಲಿ 3 ಪ್ರತಿ ಇದೆ. 1 ಪ್ರತಿ ನಿಮಗೆ, 1 ಪ್ರತಿ ಆಫೀಸಿಗೆ, 1 ಪ್ರತಿ ಧರ್ಮಸ್ಥಳಕ್ಕೆ. 3 ಪ್ರತಿಯ ವರದಿ ಪುಸ್ತಕವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ನೀವು ಬಂದು ಈಗ ಸಡನ್ನಾಗಿ ಅಲ್ಲಿ ಒಂದು ಮನೆ ಬಿದ್ದಿದೆ, ನೀವು 3 ಜನ ಹೋಗಿದ್ದೀರಿ. ಹೋದದ್ದು ನೀವು ಬೈಕಲ್ಲಿ, ಒಳ್ಳೆ ಕೆಲಸ ಮಾಡುವ ನಿಮಗೆ ಕೂಲಿ ಸಿಗ್ತದೆ ಕೆಲಸ ಮಾಡಿದರೆ. ಆದರೆ ಅದರೊಟ್ಟಿಗೆ ನೀವು ಶೌರ್ಯದ ಕೆಲಸ ಮಾಡಬೇಕು ಅಂತ ಬಂದಿದ್ದೀರಿ. ನೀವು ಹೋಗಿ 1 ಗಂಟೆಯ ಕೆಲಸ ನೀವು ಮಾಡಿ ಬಂದರೆ ನಿಮ್ಮ TA ನಾವು ಕೊಡ್ತೇವೆ. ಒಂದು 100 ರೂಪಾಯಿ TA ನಿಮಗೆ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತು ನೀವೊಂದು ಟೀ ಕುಡಿಬೇಕು ಅಂತಾದರೆ ಅದಕ್ಕೂ ಅದರ ಖರ್ಚು ಒಂದು 100 ರಿಂದ 150 ರೂಪಾಯಿ ಖರ್ಚು
ನಿಮ್ಮ 1 ಗಂಟೆಯ ಶ್ರಮದಾನಕ್ಕೆ ಬಂದರೆ ನೀವು 3 ಜನ ಬಂದರೆ ನಿಮಗೆ 300 ರೂಪಾಯಿ, 5 ಜನ ಬಂದರೆ 500 ರೂಪಾಯಿ ಮತ್ತು ಟೀ ಖರ್ಚುಗಳನ್ನು ನಾವು ಕೊಡ್ತೇವೆ. ಟೀ ಒಟ್ಟಿಗೆ ಕುಡಿಬೇಕು, ಅದರ ಬಿಲ್ಲು ಕೊಡಬೇಕು. ಎರಡನೇದು 1 ಗಂಟೆಯಿಂದ 2 ಗಂಟೆಯವರೆಗೆ ಅಷ್ಟೇ. 2 ಗಂಟೆಯ ಮೇಲಿನ ಮತ್ತು ಮಧ್ಯಾಹ್ನದವರೆಗಿನ ಕೆಲಸ ನೀವು ಮಾಡುವುದಿದ್ದರೆ, ಅಂದರೆ ಸಾಮಾನ್ಯ ಒಂದು 3 ಗಂಟೆ ಪ್ಲಸ್ ಕೆಲಸ ನೀವು ಮಾಡೋದಿದ್ರೆ ನಿಮಗೆ 300 ರೂಪಾಯಿ ಭತ್ತೆ, ಅಂದರೆ ಅರ್ಧ ದಿನದ ಸಂಬಳವೇ ನಿಮಗೆ ಸಿಗುವ ಹಾಗೆ ಗೌರವ ಭತ್ತೆ ಪ್ರಸಾದ ಧರ್ಮಸ್ಥಳದಿಂದ ಸಿಗ್ತದೆ. ಗೌರವ ಭತ್ತೆ ಸಿಗುತ್ತೆ. ಈ 300 ರೂಪಾಯಿಯಲ್ಲಿ ಹುಡುಗಿಯರಿಗೆ ಬೇರೆ ಹುಡುಗಿಯರಿಗೆ ಬೇಡ ಎನ್ನುವಂಥ ತಾರತಮ್ಯ ಇಲ್ಲ, ಅದು ಸಮಾನವಾಗಿರ್ತದೆ. ಈ 300 ಅಲ್ಲಿ 300 ಸಿಗ್ತದೆ, ಪ್ಲಸ್ ನಿಮಗೆ ಊಟ ಸಿಗ್ತದೆ, ಪ್ಲಸ್ ನಿಮಗೆ ಚಹಾ ತಿಂಡಿ ಸಿಗ್ತದೆ. ಇದು ಇನ್ನೊಂದು. ಅದರ ಮೇಲ್ಪಟ್ಟು ಇಡೀ ದಿನ ನಿಮಗೆ ಒಂದು ಕೆಲಸ ಮಾಡಬೇಕಾಯಿತು. ಸುಳ್ಯದಲ್ಲಿ 6 ದಿನ ಕೆಲಸ ಮಾಡಿದ್ದಾರೆ ನಮ್ಮ ಹುಡುಗರು. 6 ದಿನ. ಒಬ್ಬನ ಕಾಲಿಗೆ ಗರ್ಗಸ ಬಿದ್ದಿದೆ, ಗರ್ಗಸದಿಂದ ಕಾಲು ಕಟ್ಟಾಗಿ ಅವರನ್ನು ರಕ್ತದ ಮಡುವಿನಲ್ಲಿ KS ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಯಿತು. ಆಪರೇಷನ್ ಆಯಿತು. ಈಗ 8 ತಿಂಗಳು ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಪೂಜ್ಯರಲ್ಲಿ ವರದಿ ಕೊಟ್ಟೆ. ಪೂಜ್ಯರು ಏನು ಹೇಳಿದರು, ಅವರ ಆಸ್ಪತ್ರೆಯ ಖರ್ಚುಗಳನ್ನು ಕೊಟ್ಟರು, ಅದರ ಒಟ್ಟಿಗೆ ಅವರಿಗೆ 2023 ಮಾರ್ಚ್ ತನಕ ಅವರು ನಡೀಲಿಕ್ಕೆ ಆಗುವವರೆಗೆ ತಿಂಗಳಿಗೆ 3,000 ರೂಪಾಯಿ ಮಾಶಾಸನವನ್ನು ನಮ್ಮ ಪೂಜ್ಯ ಕಾವಂದರು ಅವರಿಗೆ ಕೊಟ್ಟಿದ್ದಾರೆ. ಬಂಧುಗಳೇ, ಅರ್ಥ ಮಾಡಿಕೊಳ್ಳಿ, ಇದೊಂದೆಲ್ಲ ಕಾಳಜಿಯ ಕಾರ್ಯಕ್ರಮ. ಇವತ್ತು ಅವರು ಬಹಳ ಸಂತೋಷದಲ್ಲಿದ್ದಾರೆ. ಬಂಧು ಮಿತ್ರರೇ, ನಾನು ಇದನ್ನು ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ನೀವು ಮಾಡುವಂಥ ಇಡೀ ದಿನದ ಕೆಲಸಕ್ಕೆ ನಿಮಗೆ 400 + 100 400 ಗೌರವ ಭತ್ತೆ, 100 ರೂಪಾಯಿ ಟೀ, 2 ಹೊತ್ತು ಚಾ ತಿಂಡಿ, ಒಂದು ಮಧ್ಯಾಹ್ನದ ಊಟ, ಈ ಖರ್ಚು ನಾವು ಧರ್ಮಸ್ಥಳದ ವತಿಯಿಂದ ಕೊಡಲಿಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆ ಈ ಸೌರ್ಯ ತಂಡದ ಟೀಮಲ್ಲಿ ಇದೆ. ಅದಕ್ಕೆ ಮೇಲ್ವಿಚಾರಕರು ಅದನ್ನು ಶಿಫಾರಸು ಮಾಡಬೇಕಾಗ್ತದೆ, ಸಂಯೋಜಕಿಯವರು ಸರ್ಟಿಫೈ ಮಾಡಬೇಕಾಗ್ತದೆ, ಅಲ್ಲಿಂದ ಅದು ಯೋಜನಾಧಿಕಾರಿಗೆ ಬಂದು ಅವರು ಸಹಿ ಮಾಡ್ತಾರೆ. ಅಲ್ಲಿಂದ ಅದು ಸಹಿಯಾದ ಕೂಡಲೇ ನಿರ್ದೇಶಕರು ಮತ್ತು ಪ್ರಾದೇಶಿಕ ನಿರ್ದೇಶಕರು ಅದು ಸರಿ ಇದೆ ಅಂತೇಳಿ ತಿಳಿದ ಕೂಡಲೇ ಯೋಜನಾ ಕಚೇರಿಯಿಂದ ಆ ದುಡ್ಡು ನಿಮಗೆ ಕೊಡುವಂಥ ಕೆಲಸ ಆಗ್ತದೆ. ನಿಮ್ಮ ಅಕೌಂಟಿಗೆ ಅದು ಅದನ್ನು ಕ್ರೆಡಿಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಿಮ್ಮ ಪಾಸ್ಬುಕ್ ಎಲ್ಲ ತಗೊಳ್ತಾರೆ, ನಿಮಗೆ ಅಕೌಂಟಿಗೆ ಇದು ಕ್ರೆಡಿಟ್ ಆಗ್ತದೆ. ಯಾಕಂದರೆ ಅದು ಫ್ರಾಡ್ ತಪ್ಪಿಸುವುದಕ್ಕೋಸ್ಕರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ನಿಮ್ಮ ಘಟಕದ ಸದಸ್ಯರ ಅಕೌಂಟ್ ನಂಬರ್ ಕೊಟ್ಟರೆ ಆ ಕೆಲಸ ಆಗುತ್ತೆ. ಅದರ ಒಟ್ಟಿಗೆ ಅದನ್ನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡುವುದಿದ್ದರೆ, ಒಂದು ಸಂಸ್ಥೆ ಇವತ್ತು ನೋಡಿ ನಾವೇ ಮಾಡ್ತೀವಿ ಅಂಥದ್ದಿದ್ದರೆ ಖಂಡಿತವಾಗಿಯೂ ನಿಮಗೆ ಅಕೌಂಟಿಗೆ ಬರೋದಿಲ್ಲ, ಇಲ್ಲೇ ಕೊಟ್ಟು ಬಿಡ್ತೀವಿ, ಸಹಿ ಹಾಕಿ ಕೊಟ್ಟು ಬಿಡ್ತೇವೆ. ಇಂಡಿವಿಜುವಲ್ ವರ್ಕಿಗೆ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ, ಯಾವ ಕಾರಣಕ್ಕದು ಕೈಯಲ್ಲಿ ಸಿಗುವುದಿಲ್ಲ. ಸೊ ಅದು ಮೇಲ್ವಿಚಾರಕರು ಸರ್ಟಿಫೈ ಮಾಡಬೇಕಾಗ್ತದೆ, ಯೋಜನಾಧಿಕಾರಿಗಳು ಆಫೀಸಿಂದ ಕೊಡ್ತಾರೆ. ಆದರೆ ಈ ಅಮೌಂಟು ಯೋಜನಾ ಕಚೇರಿಗೆ ಹೊರೆಯಾಗಬಾರ್ದು ಅಂತೇಳಿ ಪೂಜ್ಯರು ಅದಕ್ಕಂತಲೇ ವರ್ಷಕ್ಕೆ 2 ಕೋಟಿ ರೂಪಾಯಿ ಬಜೆಟನ್ನು ತೆಗೆದಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಹೆಡ್ ಆಫೀಸಲ್ಲಿದೆ. ಅದರ ಜವಾಬ್ದಾರಿ ಸ್ಥಾನವನ್ನು ನಮ್ಮ ವಿಭಾಗಕ್ಕೆ ಕೊಟ್ಟಿದ್ದಾರೆ. ಅದು ನಿಮ್ಮ ಎಲ್ಲ ಬಿಲ್ಸ್ ನಮ್ಮ ಕಚೇರಿಗೆ ಬರ್ತದೆ. ನಮ್ಮ ಕಚೇರಿಯಲ್ಲಿ ಆಡಳಿತ ಯೋಜನಾಧಿಕಾರಿ ಶ್ರೀ ಜೈವಂತ್ ಪಟಗಾರ್ ಇದ್ದಾರೆ. ಅದು ಅವರನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ, ಮಾಡಿ ಅದು ನನ್ನ ಸಹಿಗೆ ಬರ್ತದೆ. ಅದು ನನ್ನಿಂದ ಹೆಡ್ ಆಫೀಸ್ಗೆ ಹೋಗ್ತದೆ. ಹೆಡ್ ಆಫೀಸ್ಗೆ ಹೋಗಿ ಕೇಂದ್ರ ಬಜೆಟ್ನಿಂದ ಆ ದುಡ್ಡನ್ನು ಯೋಜನಾ ಕಚೇರಿಗೆ ಹಾಕ್ತಾರೆ. ಸೊ ಈ ಒಂದು ಪ್ರೊಸೀಜರ್ ಇರುವುದರಿಂದ ಕೆಲವರು ಹೇಳ್ತಾರೆ, ಅವ್ರಿಗೆಂತ ಹೇಳೋದು ಇವ್ರಿಗೆಂತ ಹೇಳೋದು, ಸ್ವಲ್ಪ ಕಮ್ಯುನಿಕೇಷನ್ ಇರಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸ್ತೇನೆ. ಈ ರೀತಿಯಲ್ಲಿ ಮಾಡಿದಾಗ ನಿಮಗೆ ಭತ್ಯೆಗಳು ಚೆನ್ನಾಗಿ ಸಿಗ್ತವೆ. ನಿಮಗೆ ನಿಮ್ಮ ಜೀವ ರಕ್ಷಣೆ ಬಹಳ ಮುಖ್ಯ. ಅದಕ್ಕಾಗಿ ಪರಿಕರಗಳನ್ನು ಕೊಡ್ತಾರೆ. 2 ಲಕ್ಷ ರೂಪಾಯಿಯ ಪರಿಕರ ನಿಮ್ಮ ಕೇಂದ್ರ ಕಚೇರಿಗೆ ಬರ್ತದೆ, ನಿಮ್ಮ CHSC ಘಟಕ ಕಚೇರಿಗೆ ಬರ್ತದೆ. ಅಲ್ಲಿ ಹೆಡ್ ಆಫೀಸಲ್ಲಿ ಅಲ್ಲಿ ಒಂದು ಎಲ್ಲ ಪ್ರಧಾನವಾದ ಜಾಗದಲ್ಲಿ, ಅದು ಎಲ್ಲಿ ಅಂತ ಹೇಳ್ತಾರೆ ನಿಮಗೆ, ಅಲ್ಲಿ ರೋಪ್ಸು, ಒಂದು ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಇರುವ ಬೋಟನ್ನು ಹೊರತುಪಡಿಸಿ ಉಳಿದ ಎಲ್ಲ ಪರಿಕರ ಬರ್ತದೆ. ಎಲ್ಲ ಪರಿಕರ ಬರ್ತದೆ. ಅದು ಅವರಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ. ಲೈಫ್ ಜಾಕೆಟ್ ಬರುತ್ತೆ, ಲೈಫ್ ಬಾಯ್ ಬರುತ್ತೆ, ಸ್ಕ್ರೂ ಡ್ರೈವರು, ಕಟ್ಟಿಂಗ್ ಪ್ಲೇಯರು, ಟಾರ್ಚು, ಜಾಕೆಟ್, ಟೋಪಿ, ಹೆಲ್ಮೆಟ್ಟು ಎಲ್ಲ ಬರುತ್ತೆ. ಅರ್ಥ ಮಾಡಿಕೊಳ್ಳಿ. ಹಾರೆ, ಪಿಕ್ಕಾಸಿ, ಬಾಲ್ದಿ, ಸಬ್ಬಲ್ ಅಂದರೆ ಎಂತ ಹೇಳ್ತಾರೆ ಅದಕ್ಕೆ, ಅದ್ದದ್ದು, ಇದೆಲ್ಲವೂ ಬರುತ್ತೆ. ಅದಕ್ಕೆ ಅದರದ್ದೇ ಆದಂಥ ಭಾಷೆ ಇದೆ, ಇದು ನಮ್ಮ ಭಾಷೆ. ಆ ಎಲ್ಲವೂ ಬರುತ್ತೆ. ನಿಮಗೆ ಶ್ರಮದಾನ ಮಾಡಲಿಕ್ಕೂ ಅನುಕೂಲವಾಗುವ ಹಾಗೆ ಬರುತ್ತೆ. ಅದನ್ನು ಜತನವಾಗಿ ತರುವುದು, ಕೊಂಡೊಯ್ಯುವ ಕೆಲಸ ನೀವು ಮಾಡಬೇಕಾಗ್ತದೆ. ಅದರ ಬಗ್ಗೆ ಎಲ್ಲ ನಿರ್ವಹಣೆಯನ್ನು ಪ್ರಾದೇಶಿಕ ಯೋಜನಾಧಿಕಾರಿ ತಿಮ್ಮಯ್ಯ ನಾಯಕರು ಅದನ್ನು ನೆರವೇರಿಸ್ತಾರೆ. ಅವರು ಅದನ್ನು ನೋಡ್ತಾರೆ, ಅಲ್ಲಿ ನೀವು ತಂದಿದ್ದೀರೋ ಇಟ್ಟಿದ್ದೀರೋ ಅಂತೇಳಿ ಗಮನಿಸ್ತಾರೆ.
ಹಾಗಾಗಿ ಎಲ್ಲ ವಿಷಯ ಇಲ್ಲಿ ಇರ್ತದೆ. ಹಾಗಾಗಿ ನನ್ನ ಬಂಧುಗಳೇ, ಇದರ ಒಟ್ಟಿಗೆ ನಿಮ್ಮ ಇವತ್ತು ಕೊಟ್ಟ ನೀವು ಬಂದವರು ಯಾರಿದ್ದೀರಿ, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕಿದೆ. ಕಾರ್ಯಕ್ರಮ ಎಲ್ಲ ಆದ ನಂತರ ಒಂದು ಪ್ರಶ್ನೆ ಕೇಳ್ತೀವಿ, ಇನ್ನೂ ನಿಮಗೆ ಇದರಲ್ಲಿ ಇರಲಿಕ್ಕೆ ಮನಸ್ಸಿದೆಯಾ, ಬಿಡಲಿಕ್ಕೆ ಮನಸ್ಸಿದೆಯಾ ಅಂತ. ಇರಲಿಕ್ಕೆ ಮನಸ್ಸಿಲ್ಲ ಅಂತಾದರೆ ದಯಮಾಡಿ ನೀವು ಇರುವುದು ಬೇಕು ಅಂತ ಹೇಳುವಂಥ ಒತ್ತಡ ಇದರಲ್ಲಿ ಹಾಕಬಾರ್ದು ಅಂತೇಳಿ ಪೂಜ್ಯರು ಹೇಳಿದ್ದಾರೆ. ನಿಮ್ಮ ಹೃದಯಕ್ಕೆ ಬಿಟ್ಟ ವಿಷಯ, ನಿಮ್ಮ ಕಾಳಜಿಗೆ ಬಿಟ್ಟ ವಿಷಯ, ನಿಮ್ಮ ಊರಿನ ಜನರು, ಅದು ವಸುದೈವ ಕುಟುಂಬ, ನಮ್ಮದೊಂದು ಗೋವರ್ಧನ ಗಿರಿ ಅಂತ ಹೇಳಿ ತಿಳ್ಕೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಯಾವ ಬಣ್ಣ ಇಲ್ಲ, ತ್ಯಾಗದ ಬಣ್ಣ ಮಾತ್ರ. ನೀವು ಹಾಕಿದ ಟೀ ಶರ್ಟು ಅದು ತ್ಯಾಗದ ಸಂಕೇತ. ಆ ತ್ಯಾಗದ ಬಣ್ಣವನ್ನು ನೀವು ಹಾಕಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸ್ತೇನೆ. ಅದಕ್ಕಾಗಿ ನಿಮಗೆ ನಾವು ಏನು ಮಾಡ್ತೀವಿ, ನಿಮ್ಮ ಹೆಸರು, ನಿಮ್ಮ ಕೌಶಲ್ಯ. ನೀವು ಚಾಲಕರು ಅಂತಾದರೆ ಚಾಲಕರದು ಕೌಶಲ್ಯ, ಮರ ಏರುವವರಾದರೆ ಮರ ಏರುವವರು ಕೌಶಲ್ಯ ಹಾಕ್ತೀವಿ. ಮುಂದೆ ಅದರ ಮುಂದೆ ಮುಳುಗು ತಜ್ಞರಾದರೆ ಮುಳುಗು ತಜ್ಞರು ಅಂತೇಳಿ ಹಾಕ್ತೀವಿ. ಅದರ ಮುಂದೆ ನಿಮ್ಮ ಫೋನ್ ನಂಬರ್ ಹಾಕ್ತೀವಿ. ಸದ್ಯಕ್ಕೆ ಈ ಲಿಸ್ಟನ್ನು ನಮ್ಮ ಜಿಲ್ಲಾಧಿಕಾರಿಗೆ ಕೊಡ್ತೇವೆ, ಅವರು ನಿಮ್ಮನ್ನು ಬಳಸ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು 6 ತಿಂಗಳ ಹಿಂದೆ ಬರಬೇಕಿತ್ತು, ಬರಲಿಲ್ಲ, ಸಮಯಾವಕಾಶ ಅವರಿಗೆ ಆಗಲಿಲ್ಲ. ಅದಕ್ಕಾಗಿ ನಾನು ಎಲ್ಲ ದಾಖಲೆಗಳನ್ನು, ನೀವು ಯಾವ ಕಾರ್ಯಕ್ರಮಕ್ಕೆ ಬರುವವರು ಅಂತೇಳಿ 1-2-3 ಪೇಜು ಪುಸ್ತಕ, ಕೈಪಿಡಿ ಅದೆಲ್ಲ ಕಳಿಸಿಕೊಟ್ಟಿದ್ದೆ. ಅವರು ಬರಬೇಕಿತ್ತು, ಆದರೆ ನನ್ನ ಪುಸ್ತಕ ಧರ್ಮಸ್ಥಳದ ಈ ಕಾರ್ಯಕ್ರಮದ ಮೇಲೆ ಅವರಿಗೆ ಪ್ರೇರಣೆ ಆಯಿತು ಏನೋ ಗೊತ್ತಿಲ್ಲ. ಅವರು ಬರುವ ಬದಲು ಸರ್ಕಾರದ ವತಿಯಿಂದಲೇ ಆಪದ್ ಮಿತ್ರ ಎಂಬ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿಬಿಟ್ರು. ಸಂತೋಷ, ಭಾಳ ಸಂತೋಷ ಆಯಿತು ನನಗೆ. ಯಾಕೆಂದರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಷ್ಟೇ ಸಂತೋಷ ಆಯಿತು. ಯಾಕಂದರೆ ಇಂಥ ಒಂದು ಆಲೋಚನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬಂತು. ಇದು ಬಂದಿದೆ, ಬರಬೇಕು ಅಂತೇಳಿ ನಾವು ಯೋಚನೆ ಮಾಡಲಿಕ್ಕೇ ಅವರನ್ನು ಕರೀತಿದ್ದೆವು. ಅದು ಬಂದದ್ರಿಂದ ನಮ್ಮ ಕಾರ್ಯಕರ್ತರು ಆಪದ್ ಮಿತ್ರ ಕಾರ್ಯಕ್ರಮಕ್ಕೆ ಹೋದರು. ಇವತ್ತು ಜಿಲ್ಲಾಡಳಿತ ಸಂತೋಷ ಪಡ್ತಾ ಇದೆ, ವಿಪತ್ತು ನಿರ್ವಹಣಾ ಕೋಶ ಸಂತೋಷ ಪಡ್ತಾ ಇದೆ, ಅಗ್ನಿಶಾಮಕ ದಳದವರು ಸಂತೋಷ ಪಡ್ತಾ ಇದ್ದಾರೆ, ಮತ್ತು ಆಪದ್ ಮಿತ್ರ ಕಾರ್ಯಕ್ರಮದಲ್ಲೂ ನಮ್ಮವರಿದ್ದಾರೆ. ಇನ್ನೊಂದು ತರಬೇತಿ ಕರೆದ್ರೆ ನೀವು ಹೋಗ್ಬೋದು, ತೊಂದರೆ ಇಲ್ಲ. ಗೌರ್ಮೆಂಟ್ ಸರ್ಟಿಫಿಕೇಟ್ ಒಂದು ಸಿಗ್ತದೆ, ನೀವು ಗುರುತಿಸಿಕೊಳ್ಬೋದು. ನಮ್ಮದೇನು ಅದರಲ್ಲಿ ಪಾಲಿಟಿಕ್ಸ್ ಇಲ್ಲ, ನಮ್ಮಲ್ಲಿ ವಿಪತ್ತು ನಿರ್ವಹಣೆ ಆದರೆ ಸಾಕು. ಆದರೆ ನೀವು ಆ ವಿಪತ್ತು ಮಾಡುವಾಗ ನಿಮಗೇನು ಏನಾದರೂ ಸಮಸ್ಯೆ ಆಗಬಾರ್ದು ಅಂತೇಳಿ ನಿಮಗೆ ಪೂಜ್ಯ ವೀರೇಂದ್ರ ಹೆಗಡೆಯವರು ವರ್ಷಕ್ಕೆ ಆರೋಗ್ಯ ರಕ್ಷಾ ಎನ್ನುವಂಥ ವೈಯಕ್ತಿಕ 20,000 ರೂಪಾಯಿಯ ವಿಮೆಯನ್ನು ನಿಮಗೋಸ್ಕರ ನಾವು ಬರುವ ವರ್ಷ ಮಾಡ್ತೇವೆ. ಇದರಲ್ಲಿ ಇದ್ದುವಂಥ ಸದಸ್ಯರಿಗೆ ಮಾತ್ರ. ಇವತ್ತು ಟೀ ಶರ್ಟ್ ಹಾಕ್ಕೊಂಡು ಮನೆಯಲ್ಲಿ ಕೂತವರಿಗಿಲ್ಲ, ಘಟಕದಲ್ಲಿ ಸಕ್ರಿಯವಾಗಿರುವವರಿಗೆ ಆ ವಿಮೆಯನ್ನು ಮಾಡ್ತೇವೆ. ಮತ್ತು ನೀವು ಬೇರೆಯವರ ಅಲ್ಲ, ನೀವು ನಮ್ಮವರು ಅಂತ ಹೇಳುವಂಥ ಭಾವನೆಯಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಗಾ ಇಡ್ತೇವೆ. ನಿಮ್ಮದೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗ್ತದೆ, ನಿಮ್ಮಲ್ಲಿ ಚರ್ಚೆಗಳು ನಡೀತವೆ. ಹೀಗೆ ಬೇರೆ ಬೇರೆ ರೀತಿಯ ಫಾಲೋಅಪ್ ನಿಮ್ಮಲ್ಲಿ ನಾವು ಮಾಡ್ತೇವೆ. 1 ವರ್ಷ ಆದ ನಂತರ ಒಂದು ಒಳ್ಳೆಯ ಡೈರೆಕ್ಟ್ರಿ ಮಾಡ್ತೇವೆ. ಆಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಆಗ್ತಾರೆ ಗೊತ್ತಾ? ನಿಮ್ಮ ತಂಡದಲ್ಲಿ 200 ಜನರನ್ನು ಇವತ್ತು ಕರೆದು 50 ಆಗುವ ಬದಲು ಇವತ್ತು 55 ಇದ್ದವರು 200 ಜನ ಆಗುವಾಗ ಒಂದು ಡೈರೆಕ್ಟ್ರಿ ಮಾಡ್ತೇವೆ. ಇದು ಡೈರೆಕ್ಟ್ರಿ ನಮ್ಮ ಮಂಗಳೂರು ತಾಲೂಕಿನ ಶೌರ್ಯ ಡೈರೆಕ್ಟ್ರಿ ಆಗಿ ಹೊರಹೊಮ್ಮುತ್ತದೆ. ಆಗ ನಿಮ್ಮ ಕೆಲಸ ಕಾರ್ಯಗಳನ್ನು ಅದಕ್ಕೆ ಮುದ್ರಿಸ್ತೇವೆ. ಅದರ ಒಟ್ಟಿಗೆ ನಿಮ್ಮ ವೈಯಕ್ತಿಕ ಸಾಧನೆಯನ್ನು ಗುರುತಿಸಿ, ನಿಮ್ಮ ವೈಯಕ್ತಿಕ ಸಾಧನೆಯ ಆಧಾರದ ಮೇಲೆ ರ್ಯಾಂಕಿಂಗನ್ನು ಕೊಟ್ಟು ಡೈರೆಕ್ಟ್ರಿಯನ್ನು ಮಾಡಿ ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಡ್ತೇವೆ. ಆಗ ನಿಮಗೆ ಗುರುತಿಸುವಿಕೆ ಆಗ್ತದೆ. ನಮ್ಮಲ್ಲಿ ಪಂಚಸೂತ್ರದಲ್ಲಿ ನಾವು ಕೆಲಸ ಮಾಡ್ತೇವೆ. 1 ವಿಪತ್ತು ಸೇವೆ, 2ನೇದು ಸಾಮಾಜಿಕ ಸೇವೆ, 3ನೇದು ಗುರುತಿಸುವಿಕೆ, 4ನೇದು ವೈಯಕ್ತಿಕ ಸೇವೆ, 5ನೇದು ವ್ಯಕ್ತಿತ್ವ ವಿಕಸನ. ಈ ಪಂಚಸೂತ್ರಗಳ ಆಧಾರದಲ್ಲಿ ನೀವು ಸೇವೆ ಮಾಡುವಂಥ ಮನೋಭಾವನೆ ಉಳ್ಳವರು ನಿಮಗೆ ಒಂದು ವೇದಿಕೆ ಇರಲಿಲ್ಲ, ನಿಮಗೆ ಒಂದು ವೇದಿಕೆ ಸಿಕ್ಕಿದೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ, ಶೌರ್ಯ ತಂಡದವರೆಂದರೆ ಅವರು ಧರ್ಮದೇವತೆಗಳ ಪ್ರತಿನಿಧಿಗಳು. ನನ್ನ ಲೆಕ್ಕಾಚಾರದಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ, ನನ್ನ ಲೆಕ್ಕಾಚಾರದಲ್ಲಿ ಅವರು ಧರ್ಮಸ್ಥಳದ ಧರ್ಮದೇವತೆಗಳ ಪ್ರತಿನಿಧಿಗಳು. ಹಾಗಾಗಿ ದೇವರ ಪ್ರತಿನಿಧಿಗಳು. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಹಾಗೆ ನೀವು ದೇವರ ಪ್ರತಿನಿಧಿಗಳು. ಸೇವೆಗೆ ಜಾತಿ ಇಲ್ಲ, ಸೇವೆಗೆ ವ್ಯಾಪ್ತಿ ಇಲ್ಲ. ಒಂದು ವೇಳೆ ಮಂಗಳೂರು ತಾಲೂಕಲ್ಲಿ ವಿಪತ್ತು ಬಂದರೆ ನಿಮಗೆ ಅವಶ್ಯಕತೆ ಇದ್ದರೆ ಸುಳ್ಯದವರನ್ನು ಕರಿತೇವೆ, ಬಂಟ್ವಾಳದವರನ್ನು ಕರಿತೇವೆ, ಮಂಗಳೂರಿನವರನ್ನು, ಉಡುಪಿಯವರನ್ನು ಕರಿತೇವೆ, ಬೈಂದೂರಿನವರನ್ನು ಕರಿತೇವೆ. ಸಾಧ್ಯ ಇದ್ದರೆ, ನೀವು ಬಯಸುವುದಿದ್ದರೆ, ಅವಶ್ಯಕತೆ ಇದ್ದರೆ ರಾಜ್ಯದ 55 ಘಟಕದ 8,000 ಮಂದಿಯನ್ನು ಕರೆಯುವಂಥ ಸಾಮರ್ಥ್ಯ ಹೊಂದುವ ಒಂದು ಸಂಸ್ಥೆಯಾಗಿ ಇವತ್ತು ನಮ್ಮ ಸಂಸ್ಥೆ ಬೆಳೆದಿದೆ. ಮುಂದಿನ 10 ವರ್ಷದಲ್ಲಿ ಈ ಘಟಕ ರಾಜ್ಯವ್ಯಾಪಿ ವಿಸ್ತರಣೆ ಆಗಬೇಕು.
ಮತ್ತು ಸುಮಾರು 25,000 ಸ್ವಯಂ ಸೇವಕರ ಯೋಧರ ತಂಡ ಸ್ಥಾಪನೆ ಮಾಡಬೇಕು. ನಾವೇ ನಮ್ಮದೇ ಆದಂಥ ವೀರರ ಹಾಗೆ ಯಾವುದೇ ಒಂದು ಒತ್ತಡ ಇಲ್ಲದೆ ಕೆಲಸ ಮಾಡುವಂಥ ಸ್ವಾಭಿಮಾನದ ಕಹಳೆಯನ್ನು, ಆತ್ಮವಿಶ್ವಾಸದ ಕಹಳೆಯನ್ನು, ಶೌರ್ಯದ ಕಹಳೆಯನ್ನು ಮೊಳಗಬೇಕು. ಒಂದಲ್ಲ ಒಂದು ದಿನ ನಿಮ್ಮಲ್ಲಿ ಒಬ್ಬಳು ಖಂಡಿತ ದೇಶದ ಶೌರ್ಯ ಪ್ರಶಸ್ತಿಗೂ ಆಯ್ಕೆ ಆಗಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನ ಬಂಧುಗಳೇ. ಹಾಗಾಗಿ ನಮ್ಮಲ್ಲಿ ಎಷ್ಟೋ ಮಂದಿ ಇವತ್ತು ಯೋಧರಾಗಿ ಹೋಗಿದ್ದಾರೆ. ಸುಮಾರು 13 ಮಂದಿ ಯೋಧರಾಗಿ ಹೋಗಿದ್ದಾರೆ ಇದಕ್ಕೆ ಸೇರಿದ ನಂತರ ಯೋಧರಾದರು. ಹಾಗೆ ಎಷ್ಟೋ ಮಂದಿ ಇವತ್ತು ಪಂಚಾಯತ್ ಮೆಂಬರ್ ಆದರು ಗುರುತಿಸುವಿಕೆಯಿಂದ. ಇವತ್ತು ಒಬ್ಬ ಸ್ವಯಂ ಸೇವಕ ಬರುವ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡುವಷ್ಟು ಧೈರ್ಯ ತುಂಬಿದ್ದಾನೆ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾನೆ. ಈ ರೀತಿ ನಿಮ್ಮ ವೈಯಕ್ತಿಕ ವಿಕಸನವೂ ಆಗುತ್ತೆ. ನೀವು ಪಕ್ಷದಲ್ಲಿ ಗುರುತಿಸಿಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಆ ಪಕ್ಷವನ್ನು ಇಲ್ಲಿಗೆ ತರಬೇಡಿ. ನೀವು ಜಾತಿಯಲ್ಲಿ ಗುರುತಿಸಿಕೊಳ್ಳಿ, ಸಂತೋಷ. ಇಲ್ಲಿ ಜಾತಿಯನ್ನು ತರಬೇಡಿ. ಇದು ವಿಪತ್ತು ನಿರ್ವಹಣೆಗೆ ಒಂದು ವ್ಯವಸ್ಥೆ, ಕೈ ಹಿಡಿಯುವಂಥ ಮಾನವೀಯತೆ ಸೇವೆ ಕೊಡುವಂಥ ಒಂದು ವ್ಯವಸ್ಥೆ ಅಂತ ತಿಳ್ಕೊಂಡು ಜಾತಿ ಧರ್ಮ ಎಲ್ಲದರ ಬೇಲಿಯನ್ನು ಮೀರಿ ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಣ. ಪೂಜ್ಯರ ನೆರಳಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗೋಣ. ನಾನು ಸಂತೋಷ ಪಡ್ತೇನೆ. ಜನಜಾಗೃತಿ ಪ್ರಾದೇಶಿಕ ವಿಭಾಗದ ಮೂಲಕ ಶೌರ್ಯ ಈ ಕಾರ್ಯಕ್ರಮಕ್ಕೆ ಜವಾಬ್ದಾರ ಸ್ಥಾನವನ್ನು ನೀಡಿದ ಪೂಜ್ಯರಿಗೆ ಮತ್ತು ಈ ಕಾರ್ಯಕ್ರಮ ಅಷ್ಟೇ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದಂಥ ಪ್ರಾದೇಶಿಕ ನಿರ್ದೇಶಕರಾದಂಥ ಗೌರವಾನ್ವಿತ ವಸಂತ್ ಸಾಲಿಯನ್ ಸರ್ ಅವರಿಗೆ, ಸತೀಶ್ ಸರ್ ಅವರಿಗೆ, ಚಂದ್ರಕೇಶ್ ಅವರಿಗೆ, ತಿಮ್ಮಯ್ಯರಿಗೆ ಮತ್ತು ಜಯವಂತರಿಗೆ ಮತ್ತೆಲ್ಲ ನನ್ನ ಕಾರ್ಯಕರ್ತ ಮಿತ್ರರಿಗೆ ವಂದಿಸ್ತೇನೆ. ಜನಜಾಗೃತಿ ಬಳಗಕ್ಕೆ ನಮಸ್ಕಾರ ಮಾಡ್ತೇನೆ. ಮಾನ್ಯ ಇಸ್ಮಾಯಿಲ್ರವರು ಗಾರ್ಡಲ್ಲಿ ಅವರು ಕಮಾಂಡರ್ ಆಗಿದ್ದಾರೆ. ನಾನು NCCಯಲ್ಲಿ ಕೆಡೆಟ್ ಅಂಡರ್ ಆಫೀಸರ್ ಆಗಿದ್ದೆ. ಹಾಗೆ ನಮಗೆ ದೇಶ ಸೇವೆ ಮಾಡಲಿಕ್ಕೆ ಗಡಿ ಪ್ರದೇಶಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ. ನಾವು ಇಲ್ಲಿ ರಕ್ಷಣೆ ಮಾಡಿ ದೇಶ ಸೇವೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಯುತ ಸದಾನಂದನೆಗಳನ್ನು ಸಲ್ಲಿಸಿ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಂತಹ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಮಾತನ್ನು ಹೇಳಬೇಕು ಅಂತ ಕೇಳ್ತೀನಿ. ಬೆಳಗಾಂ ಜಿಲ್ಲೆಯಲ್ಲಿ ವಿಕೋಪ ನಿರ್ವಹಣೆ ಬಗ್ಗೆ ಒಂದು ಪ್ರಾಯೋಗಿಕ ಒಂದು ಕಾರ್ಯಕ್ರಮ. ಅದು ವಿಪತ್ತುಗಳಾದಾಗ ಲೋಕಲಲ್ಲಿ ನಮಗೆ ಇವತ್ತು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಸಿವಿಲ್ ಡಿಫೆನ್ಸ್ ಇರ್ಬೋದು, ಅದೇ ರೀತಿ ಸಾಕಷ್ಟು ಸ್ವಯಂ ಸೇವಕ ಸಂಘಟನೆಗಳು ಒಂದೊಂದು ವಿಪತ್ತುಗಳಾದಾಗ, ಬಹುಶಃ ಕಾರ್ಗಿಲ್ ವಾರ ಆದಾಗ ಇಡೀ ದೇಶನೇ ಬಟ್ಟೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ದೇಶನೇ ಸ್ಪಂದಿಸಿತ್ತು. ಅದೇ ರೀತಿ ಸುನಾಮಿ ಬಂದಾಗ, ಆಮೇಲೆ ಕೆಲವೊಂದು ಪ್ರಬಲವಾದಂಥ ಭೂಕಂಪಗಳಾದಾಗ ಸಮುದಾಯ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದಾಗ ಜನ ವಾಲಂಟಿಯರ್ ಆಗಿ ತಮ್ಮ ತಮ್ಮ ಕೈಲಾದಂಥ ಸೇವೆಗಳನ್ನು, ಸಹಕಾರವನ್ನು, ಅದು ಎಲ್ಲ ರೀತಿಯಲ್ಲಿ ಅದು ರೆಸ್ಪಾನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರ ಇರ್ಬೋದು. ಬಟ್ ಇವಾಗ ಏನಾಗ್ತಿದೆ, ವಿಕೋಪಗಳು ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದ್ದಾಗ ಈ ಸಮುದಾಯದ ರೆಸ್ಪಾನ್ಸ್ ಇದೆ, ಬಟ್ ಅದೊಂದು ಕೋಆರ್ಡಿನೇಟೆಡ್ ಆಗಿ ಹೋಗ್ತಾ ಇಲ್ಲ ಅಂದಾಗ ಅದನ್ನು ಒಂದು ತಹಬದಿಗೆ ತರಬೇಕು. ಅದನ್ನೊಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ವಿಪತ್ತು ಮಿತ್ರ ಅಥವಾ ಆಪದ್ ಮಿತ್ರ ಅನ್ನೋ ಕಾರ್ಯಕ್ರಮ 2016ರಲ್ಲಿ ಬೆಳಗಾಂ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ನಮ್ಮ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರ ಒಂದು ಕಲ್ಪನೆಯಂತೆ ಸಮುದಾಯ ವಿಪತ್ತುಗಳನ್ನು ಎದುರಿಸಲಿಕ್ಕೆ ಸನ್ನದ್ಧ ಆಗಬೇಕು. ಯಾವುದೇ ರೆಸ್ಪಾನ್ಸ್ ತಂಡಗಳು ಬರೋ ಮುಂಚೆ ಸಮುದಾಯವೇ ತನ್ನ ಮೇಲಾಗುವಂಥ ಆ ವಿಪತ್ತುಗಳನ್ನು ಎದುರಿಸುವಷ್ಟು ಮಟ್ಟಕ್ಕೆ ಜನರನ್ನು ತಯಾರು ಮಾಡಬೇಕನ್ನೋ ಉದ್ದೇಶಕ್ಕೆ ಸಮುದಾಯ ಮಟ್ಟದಲ್ಲಿ ಜನರನ್ನು ಸ್ಕಿಲ್ಡ್ ಮಾಡಬೇಕು. ಯಾವುದಕ್ಕೆ ಸ್ಕಿಲ್ಲು, ನಮ್ಮಲ್ಲೊಂದು ನೆರೆ ಬಂತು, ಪ್ರವಾಹ ಬಂತು, ಅಥವಾ ಇನ್ಯಾವುದೇ ರೀತಿಯ ಒಂದು ಭೂಕಂಪ ಆಯಿತು, ಅಥವಾ ಇನ್ಯಾವುದೇ ರೀತಿಯ ಒಂದು ಯುದ್ಧಗಳಾಗ್ಬೋದು, ಅಟ್ಯಾಕ್ಗಳಾಗ್ಬೋದು, ಇಂಥ ಸಮಯದಲ್ಲಿ ಜನರ ಜೀವ, ಪ್ರಾಣ, ಆಸ್ತಿ ಎಲ್ಲ ತೊಂದರೆಯಲ್ಲಿದ್ದಾಗ ಸಮುದಾಯ ಅದನ್ನು ಎದುರಿಸಬೇಕಾದ್ರೆ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಬೇಕು, ಕೋಆರ್ಡಿನೇಷನ್ ಬೇಕು, ಸಂವಹನ ಸರಿಯಾದ ರೀತಿಯಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಪ್ರಾಯೋಗಿಕವಾಗಿ ಮಾಡೋಕ್ಕೆ ಹೊರಟಾಗ ಮೊದಲು ಅದಕ್ಕೆ ಸ್ಪಂದನೆ ಕೊಟ್ಟದ್ದು ನಮಗೆ ಗೃಹ ರಕ್ಷಕ ಇಲಾಖೆಯಿಂದ. ಸುಮಾರು ಗೃಹ ರಕ್ಷಕದ ಸಿಬ್ಬಂದಿಗಳನ್ನೇ ಸೇರಿಸಿ ಬೆಳಗಾಮಲ್ಲಿ ಇದನ್ನು ಪ್ರಾಯೋಗಿಕವಾಗಿ 2016ರಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಅದರ ಪ್ಲಸ್ ಆರ್ ಮೈನಸ್ ಏನೇನಿದೆ ಅದರ ಒಂದು ವಿಮರ್ಶೆ ಆಯಿತು. ಕಳೆದ ಕೆಲವು ತಿಂಗಳ ಹಿಂದೆ ದೇಶಾದ್ಯಂತ 1,00,000 ಸ್ವಯಂ ಸೇವಕರನ್ನ ಆಪದ ಮಿತ್ರರು, ಹಿಂದಿಯಲ್ಲಿ ನಾವು ಹೇಳೋದಾದರೆ ಆಪದ್ ಮಿತ್ರ ಅಂತ, ನಾವು ಅದನ್ನು ಕರ್ನಾಟಕದಲ್ಲಿ ವಿಪತ್ತು ಮಿತ್ರ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಸ್ವಯಂ ಸೇವಕರನ್ನು ತಯಾರು ಮಾಡಬೇಕು ಅಂತ ಒಂದು ಕಲ್ಪನೆ ಬಂತು. ಬಟ್ ನನಗೆ ಅನಿಸುತ್ತೆ 2016ರಲ್ಲಿ ಏನು ಈ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ ಹಾಕಿದ್ರು, ಅದು 2020ರಲ್ಲಿ ನಮಗೆ ಶೌರ್ಯದ ಮೂಲಕ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅನಿಸ್ತದೆ. ಅಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತುಗಳಿಲ್ಲದೆ ಕೂಡ ವಾಲಂಟಿಯರ್ ಆಗಿ ಬರೋರಿಗೆ ಅವರ ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥ ಒಂದು ವಿಚಾರ ಅಲ್ಲಿ ಬಂದಿತ್ತು. ಸೊ ಇವಾಗ ನಾವು ಕಳೆದ ಮೇ ತಿಂಗಳಲ್ಲಿ ಈ ಬಗ್ಗೆ ಪ್ರೊಸೆಸ್ ಆದಾಗ ನಮಗೆ ಶೌರ್ಯ ತಂಡದ ಪರಿಚಯ ಕೂಡ ಆಯಿತು.
ಸಾಕಷ್ಟು ಸ್ವಯಂ ಸೇವಕರು ನಮ್ಮ ವಿಪತ್ತು ಮಿತ್ರ ತರಬೇತಿಗೆ ಕೂಡ ತರಬೇತಿಗೆ ಬಂದು ಹಾಜರಾಗಿದ್ದಾರೆ. ಇಲ್ಲಿ 3 ತಂಡದಲ್ಲೂ ಕೂಡ ನಮಗೆ ಸಾಕಷ್ಟು ಜನ ಶೌರ್ಯ ತಂಡದ ಸ್ವಯಂ ಸೇವಕರನ್ನು ಕೂಡ ನೋಡಿದ್ವಿ. ಬಹುಶಃ ಇವತ್ತು ನಮ್ಮದು ಜನರಿಗೆ ಇವತ್ತು ಕಷ್ಟ ಬಂದಾಗ ನಾವು ಅವರಿಗೆ ಸ್ಪಂದಿಸಬೇಕು. ದಾರಿಲಿ ಒಂದೇನೋ ನಾನು ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ಆಪತ್ತಲ್ಲಿದೆ, ಯಾವುದೋ ಒಂದು ಜೀವ ಆಪತ್ತಲ್ಲಿದೆ ಅಂದಾಗ ನಾವು ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳನ್ನು ನೋಡ್ತೇವೆ. ಅವರಾಗಲೇ ಹೇಳಿದ್ರು, ವಿಡಿಯೋ ಮಾಡಿ ಅದಕ್ಕೆ ಯಾವುದೋ ಒಂದು ಸಾಂಗನ್ನು ಹಾಕಿ ಅದನ್ನು ವೈರಲ್ ಮಾಡುವಂಥವ್ರು ಇದ್ದಾರೆ. ನಮಗೆ ಬಂದಂಥ ಈ ಟೆಕ್ನಾಲಜಿಗಳನ್ನು ಯೂಸ್ ಮಾಡೋರಿದ್ದಾರೆ, ಮಿಸ್ಯೂಸ್ ಮಾಡೋರಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋರು ಕೂಡ ಇದ್ದಾರೆ. ಸೊ ಒಂದು ನಮ್ಮ ಕಣ್ಣ ಮುಂದೆ ಒಂದು ಜೀವ ತೊಂದರೆಯಲ್ಲಿದ್ದಾಗ ಅದನ್ನು ವೀಡಿಯೋ ಮಾಡಿ ಸ್ಪ್ರೆಡ್ ಮಾಡೋರು ಇರ್ತಾರೆ. ಅಯ್ಯೋ ಪಾಪ ಹೀಗಾಯ್ತಲ್ಲ ಅಂತ ಮರುಗ್ತಾ ಹೋಗೋರು ಇರ್ತಾರೆ. ನನ್ನ ಕೈಯಲ್ಲಿ ಏನಾಗ್ಬೋದು ತಕ್ಷಣ ಅದರ ಹತ್ರ ಹೋಗಿ ಅದಕ್ಕೆ ಆರೈಕೆ ಮಾಡಿ ಅದನ್ನು ಸ್ಪಂದನೆ ಮಾಡಿ ಆ ಜೀವ ಉಳಿಸುವಂಥವ್ರು ಇರ್ತಾರೆ. ಎಲ್ಲ ರೀತಿಯ ವ್ಯಕ್ತಿತ್ವಗಳು ಕೂಡ ಇದೆ. ಸೊ ಇಲ್ಲಿ ನಾವು ಅದನ್ನು ವಿಕೃತಿ ಅಂತ ತಿಳ್ಕೊಬೋದು, ಪ್ರಕೃತಿ ಅಂತ ತಿಳ್ಕೊಬೋದು, ಅಥವಾ ಸಂಸ್ಕೃತಿ ಅಂತ ತಿಳ್ಕೊಬೋದು. ಸೊ ಆ ಸಂಸ್ಕೃತಿಯುತವಾದಂಥ ಜನರನ್ನು ಡೆವಲಪ್ ಮಾಡಬೇಕಾದ್ರೆ ಅಲ್ಲಿ ನಾವು ಈ ಥರ ಅದನ್ನು ಬೈ ಬರ್ತ್ ರೂಢಿಸಿಕೊಂಡಂಥ ಜನರನ್ನು ಒಟ್ಟು ಸೇರಿಸಿ ಅದನ್ನು ಮಾದರಿಯಾಗಿ ಜನರ ಮುಂದೆ ಇಟ್ಟಾಗ ಅದು ಇನ್ನೊಂದಷ್ಟು ಜನರಿಗೆ ಪ್ರೇರಣೆಯಾಗಿ ಅದು ಇನ್ನೊಂದಷ್ಟು ಜನರ ಕಷ್ಟ ಕಾಲದಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಬಯಸ್ತೀನಿ. ಸೊ ಈ ಕೆಲಸನ ಇವತ್ತು ನೀವು ಶೌರ್ಯ ತಂಡದ ಸ್ವಯಂ ಸೇವಕರ ಮೂಲಕ ಈ ಶೌರ್ಯ ತಂಡ ಮಾಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾನು ವೃತ್ತಿ ಜೀವನಕ್ಕೆ ಬಂದು 14ನೇ ವರ್ಷ. ನಿತ್ಯ ನಿರಂತರ ನಮ್ಮ ವೃತ್ತಿಯಲ್ಲಿ ನಾವು ನೋಡ್ತಿರೋಂಥದ್ದು ಬರೀ ವಿಪತ್ತುಗಳಿದ್ದಾಗಲೇ ನಾವು ಹೋಗಬೇಕಾಗುವಂಥದ್ದು. ಸೊ ಯಾಕೋ ದೇವರು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಅನ್ಕೋತೀನಿ. ಯಾಕಂದರೆ ಜನ ಒಳ್ಳೆಯವರಿದ್ದಾಗ ಚೆನ್ನವರಿದ್ದಾಗ ಹೋಗೋದಕ್ಕಿಂತ ಯಾರಾದರೂ ಕಷ್ಟದಲ್ಲಿದ್ದಾಗ ಹೋಗಲಿಕ್ಕೆ ಸಿಗುವಂಥ ಕೆಲಸಗಳು ನಮಗೆ ಅದು ದೇವರು ಕೊಟ್ಟ ಒಂದು ಪುಣ್ಯದ ಫಲ ಅಂತ ನಾನು ಅನ್ಕೋತೀನಿ. ಸೊ ಈ ಥರ ಕಾರ್ಯಗಳಲ್ಲಿ ನಮಗೆ ಸಾಕಷ್ಟು ಅಡಚಣೆಗಳು, ತೊಡಕುಗಳು, ಪ್ಲಸ್ಸು ಮೈನಸ್ಸು, ಆಮೇಲೆ ಎಲ್ಲ ರೀತಿಯ ಅಲ್ಲಿ ನಮಗೆ ಹೊಗಳಿಕೆ ತೆಗಳಿಕೆಗಳು ಎಲ್ಲ ಬರ್ತಾ ಇರ್ತದೆ. ಸಮಾನವಾಗಿ ಸ್ವೀಕರಿಸಿ ನಾವು ಅದನ್ನು ಮುಂದೆ ಹೋಗ್ತಾ ಇರಬೇಕಾಗ್ತದೆ. ಬಟ್ ಇದರ ಜೊತೆ ನಮಗೆ ಈ ಥರ ನಮ್ಮ ಇಲಾಖೆಗಳು ಹೋಗುವಾಗ ನಮ್ಮ ಜೊತೆ ಕೈ ಸೋಡ್ಸೋಕ್ಕೆ ಈ ಥರ ಒಂದು ಸಮುದಾಯ ಮಟ್ಟದಲ್ಲಿ ಜನರು ನಮ್ಮ ಜೊತೆಗೆ ಬಂದವರಾಗ ಅದು ನಮಗೆ ಇನ್ನಷ್ಟು ಬಲ ಕೊಡ್ತದೆ ಅಂತ ನಾನು ಬಯಸ್ತೀನಿ. ಸೊ ಬಹುಶಃ ಇವತ್ತು ನೀವೆಲ್ಲ ಕೆಲವರಿಗೆ ಇದರ ಕಲ್ಪನೆ ಇರ್ಬೋದು, ಕೆಲವರಿಗೆ ಗೊತ್ತಿರೋದೇ ಇರ್ಬೋದು. ವಿಪತ್ತು ನಿರ್ವಹಣೆ ಅಂದರೆ ಎಲ್ಲರೂ ನೀರಿಗೆ ಹಾಕಿ ಮುಳುಗಬೇಕಾಗಿಲ್ಲ, ಎಲ್ಲರೂ ಗುಡ್ಡ ಹತ್ತಬೇಕಾಗಿಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ಸೆಕ್ಟರ್ ವೈಸ್ ವರ್ಕ್ಗಳಿರ್ತದೆ, ಸಂವಹನ ಇರ್ತದೆ, ಅಥವಾ ಲಾಜಿಸ್ಟಿಕ್ಸ್ ಇರ್ತದೆ. ಕೆಲವೊಂದು ವಸ್ತುಗಳನ್ನ ನಮಗೆ ಅನುಭವ ಆಗಿರ್ಬೋದು, ಯುದ್ಧಗಳಾದಾಗ ಅಥವಾ ಇತ್ತೀಚೆಗೆ ಮಡಿಕೇರಿಯಲ್ಲಿದ್ದಾಗ ನಾವೆಲ್ಲ ದುಡ್ಡು ಕಳಿಸುವಂಥದ್ದು, ವಸ್ತುಗಳನ್ನು ಕಳಿಸುವಂಥದ್ದು, ಟ್ರಕ್ಗಳಲ್ಲಿ ಬ್ಯಾನರ್ಗಳನ್ನು ಹಾಕಿ ಅಲ್ಲಿ ಹೋಗಿ ಜನರಿಗೆ ಹಂಚುವಂಥದ್ದು, ಕೊಡುವಂಥದ್ದು. ಅವರನ್ನು ಈ ಮೊನ್ನೆ ಕಲ್ಮಕಾರು ಅಥವಾ ಹರಿಹರ ಪಲ್ಲತಡ್ಕಗಳಲ್ಲಿ ಅಲ್ಲಿ ಇಲಾಖೆಗಳ ಪಾರ್ಟ್ ಆಫ್ ವರ್ಕ್ ಮುಗಿದ ಮೇಲೆ ಕೂಡ ಅಲ್ಲಿ ಡಿಸಾಸ್ಟರ್ಗಳ ಕುರುಹುಗಳು ಹಾಗೇ ಇತ್ತು. ಮನೆ ಕಳೆದುಕೊಂಡವರ ಮನೆಯ ಒಳಗಡೆ ಎಲ್ಲ ಕೆಸರುಗಳು ತುಂಬಿತ್ತು. ಅವರ ಮನೆಯ ಒಳಗಡೆ ಅವರು ಮತ್ತೆ ಹೋಗಿ ವಾಸ ಮಾಡಬೇಕಾದ್ರೆ ಇನ್ನೊಂದು 4-5 ದಿವಸ ಬೇಕಾದಂಥ ಪರಿಸ್ಥಿತಿ ಇತ್ತು. ಆವಾಗ ನಾನು ಬಹುಶಃ ನಾವು ನಿಜವಾಗ್ಲೂ ಮೊನ್ನೆ ಸುಬ್ರಹ್ಮಣ್ಯದ ಇನ್ಸಿಡೆಂಟ್ಗಳ ಟೈಮಲ್ಲಿ 100 ಜನ ಸ್ವಯಂ ಸೇವಕರು ಕನಿಷ್ಠ ಅಂದರೆ ಒಂದು 6ರಿಂದ 8 ದಿನ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದು ಶೌರ್ಯದವರು ಇರ್ಬೋದು, ಅಲ್ಲಿ ಬೇರೆ ಬೇರೆ ಸಂಘಟನೆಗಳ ಸೇವಾ ಭಾರತಿ ಅಥವಾ ಬೇರೆ ಬೇರೆ ಸಂಘಟನೆಗಳ ಒಂದು ಸ್ವಯಂ ಸೇವಕರು ದೊಡ್ಡ ಮಟ್ಟದ ಪಡೆಯಲ್ಲಿ. ನಾನು ಸಿಟಿಗಳಲ್ಲಿ ಅದನ್ನು ನೋಡಲಿಲ್ಲ, ಅದು ಹಳ್ಳಿ ಪ್ರದೇಶ ಆದ್ದರಿಂದ ಜನ ಅಲ್ಲಿ ದೊಡ್ಡ ಮಟ್ಟದ. ನಾನು ಮೊನ್ನೆ ಜೈವಂತ್ ಅವರ ಹತ್ರ ಮಾತಾಡೋಕೆ ಹೇಳ್ತಾ ಇದ್ದೆ, ಸ್ಪಂದನೆ ಅನ್ನುವಂಥದ್ದು ಇಲಾಖೆಗಳನ್ನು ಡಿಪೆಂಡೆಂಟ್ ಆಗಿರೋದಕ್ಕಿಂತ ಹೆಚ್ಚಾಗಿ ಜನರೇ ಅಲ್ಲಿ ವಾಲಂಟಿಯರ್ ಆಗಿ ಬಂದು ನಾವಿಲ್ಲಿ ನೋಡ್ತಾ ಇದ್ವಿ. ಈಗ ಪಾಣೆಮಂಗ್ಳೂರಲ್ಲಿ ಯಾರಾದರೂ ರಿವರಲ್ಲಿ ಬಿದ್ದಾಗ, ಉಳ್ಳಾಲದಲ್ಲಿ ಅಥವಾ ಬೇರೆ ಎಲ್ಲಾದರೂ ರಿವರಲ್ಲಿ ಬಿದ್ದಾಗ ಒಂದಷ್ಟು ಜನ ಅವರು ಆಸಕ್ತಿಯಿಂದ ಅವರೇ ಬಂದು ಇಲಾಖೆಗಳ ಜೊತೆ ಕೈ ಜೋಡಿಸೋದನ್ನು ನೋಡಿದ್ವಿ. ಆದರೆ ನಿರಂತರವಾಗಿ ಎಲ್ಲ ರೀತಿಯ ಕೆಲಸಗಳಿಗೆ ಕೂಡ ನಿಂತಂಥ ಸ್ವಯಂ ಸೇವಕರ ತಂಡಗಳನ್ನು ನೋಡಿದ್ವಿ. ಸೊ ಅದರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಶೌರ್ಯದ ಸ್ವಯಂ ಸೇವಕರಲ್ಲಿ ಕಾಣಿಸ್ಕೊಂಡ್ರು ತುಂಬ ಜನ ಅಲ್ಲಿ ನಾವು ಕೆಲಸ ಮಾಡೋದನ್ನು ನೋಡಿದ್ವಿ. ಬಹುಶಃ ನಾವು ವಿಪತ್ತು ನಿರ್ವಹಣೆಯಲ್ಲಿ ಒಬ್ಬರು ಇಬ್ಬರು ಕೆಲವೊಂದು ಸ್ಕಿಲ್ಡ್ ಪರ್ಸನ್ಗಳನ್ನು ಬಳಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಸಕ್ತರ ತಂಡ ತಯಾರಾಗ್ತಿರೋದು ಮುಂದಿನ ದಿನಗಳಲ್ಲಿ ನಮಗೆ. ಯಾಕಂದರೆ ವಿಪತ್ತುಗಳು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಬಹುಶಃ 2005ರಿಂದ ನಮಗೆ ವಿಪತ್ತು ನಿರ್ವಹಣಾ ಕಾಯ್ದೆ, ಸುನಾಮಿ ಬಂದ ಮೇಲೆ ವಿಪತ್ತು ನಿರ್ವಹಣೆಯ ದೃಷ್ಟಿಕೋನಗಳು, ಅದರ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳೆಲ್ಲ ಬದಲಾಗಿದೆ. ಇವತ್ತು ನಮಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಥವಾ ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಬಂದಿದೆ. ಸೊ ಅದರ ಜೊತೆಗೆ ಸಮುದಾಯ ಮಟ್ಟದಲ್ಲಿ ಜನರನ್ನೇ ಜಾಗೃತಿಗೊಳಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಸೊ ನೀವೆಲ್ಲ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ವಿಪತ್ತು ನಿರ್ವಹಣೆಯಲ್ಲಿ ಇಲಾಖೆಗಳ ಜೊತೆ ಒಂದು ಒಳ್ಳೆ ರೀತಿಯ ಕೆಲಸ ಮಾಡುವಲ್ಲಿ ನಮಗೆ ಸಹಕಾರಿಯಾಗಿ ಬರಲಿ. ಈ ಒಂದು ಒಳ್ಳೆಯ ಆಶಯ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಯಾವತ್ತೂ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆಯಲ್ಲಿ ಧರ್ಮಸ್ಥಳದ ಹೆಸರು ಮುಂದಿರ್ತದೆ. ಇದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ ಅಂತ ಭಾವಿಸ್ತೀನಿ. ಇದು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಅವರ ಅಪೇಕ್ಷೆಗಳೇನಿದೆ ಅದೆಲ್ಲ ಪೂರೈಕೆ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ವಂದನೆಗಳು. ಮಂಗಳೂರು ಶ್ರೀ ಪ್ರೇಮಾನಂದ ಶೆಟ್ಟಿ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಬಹಳ ಈ ಕಾರ್ಯಕ್ರಮ ಅಂತ ಹೇಳುವಾಗ ಅತ್ಯಂತ ಸಂತೋಷ ವ್ಯಕ್ತಪಡಿಸೋರಲ್ಲಿ ನಾನು ಒಬ್ಬ. ನಮ್ಮ ಚೆನ್ನಕೇಶ್ವರ ಹತ್ರ ಹೇಳಿದೆ, ಇದು ಯಾವಾಗಲೂ ಆಗಬೇಕಿತ್ತಲ್ವ, ನಮ್ಮ ಮಂಗಳೂರಲ್ಲಿ ಏನು ಲೇಟ್ ಆಗೋದು ಅಂತೇಳಿ. ಮತ್ತು ನನಗೆ ಅನಿಸಿದ್ದು 20 ಇಲ್ಲಿ ಕಡಿಮೆ ಇರ್ಬೋದು. ಯಾಕಂತೇಳಿದರೆ ಗುಡ್ಡ ಪ್ರದೇಶ, ಹಳ್ಳಿ ಪ್ರದೇಶದಲ್ಲಿ ಎಲ್ಲ ಜಾಸ್ತಿ ಈ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥದ್ದು. ಆದರೂ ಈ ಪ್ರದೇಶದಲ್ಲಿ MRPL, BSF ಅಂತ ದೊಡ್ಡ ದೊಡ್ಡ ಕಂಪನಿಗಳಿರುವಾಗ ಬಹಳ ಈ ಒಂದು ಘಟಕ ಬಹಳ ಮುಖ್ಯವಾಗಿರ್ತದೆ. ನಾನು ಒಬ್ಬ ನ್ಯಾಯವಾದಿ, ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರೂ ಒಂದು 10-12 ವರ್ಷದಿಂದ ಗೃಹರಕ್ಷಕ ದಳದ ಸೆಕೆಂಡ್ ಕಮಾಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೊಂದು ಗೌರವ ಹುದ್ದೆ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ನಮಗೆ ಅದರಲ್ಲೂ ಸಿವಿಲ್ ಡಿಫೆನ್ಸ್, ನಾಗರಿಕ ರಕ್ಷಣೆ ಅಂತ ಹೇಳಿಯೂ ಬರ್ತದೆ. ಅದು ಈಗ ನಮ್ಮ ಧರ್ಮಸ್ಥಳದ ಅವರು ಮಾಡುವಂಥ ಒಂದು 20 ನಿರ್ವಹಣಾ ಘಟಕ ಏನಿದೆ, ಆ ಸಂದರ್ಭದಲ್ಲಿಯೂ ಅಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಈಗ ಗೃಹರಕ್ಷಕ ದಳ ನಿಮಗೆ ಗೊತ್ತಿದೆ, ನಮ್ಮ ಟ್ರಾಫಿಕ್ಕು ಮತ್ತು ಇತರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬೇಸಿಕ್ ಅದರ ನಿರ್ವಹಣೆ ಏನು ಅಂತೇಳಿದರೆ ಕೇವಲ ಮಳೆ ಬಂದ ಆ ಒಂದು ಸೀಸನಲ್ಲಿ ನಾವು ಅಲರ್ಟ್ ಆಗಿರೋದಲ್ಲ. ಸಾಮಾನ್ಯವಾಗಿ ನಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಸಭೆ ಬಂದರೆ ಒಂದು ಹೋಮ್ ಗಾರ್ಡ್ ನಮ್ಮ ಕಮಾಂಡೆಂಟ್ ಇದ್ದರೆ ಅವರೇ ಹೋಗ್ತಾರೆ, ಅವರೇ ಅದರದ್ದು ನಿರ್ವಹಣೆ ಮಾಡುವಂಥದ್ದು. ಒಂದು ವೇಳೆ ಅವರ ಆಬ್ಸೆಂಟಲ್ಲಿ ನಮ್ಗೆ ಅವಕಾಶ ಏನು ಮಾಡ್ತಾರೆ ಅಂತೇಳಿ ನಾವೇನಾದರೂ ಹೋದರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇತರ ಎಲ್ಲ ಅಧಿಕಾರಿಗಳು, ನಮ್ಮ ಅಗ್ನಿಶಾಮಕ ದಳದ ಅಧಿಕಾರಿಗಳೆಲ್ಲ ಗೊತ್ತದೆಲ್ಲ. ಅವರು ಕೇಳುವಂಥದ್ದು, ನೀವು ಏನು ಈ ಒಂದು 3-4 ತಿಂಗಳ ಈ ಒಂದು ರೈನಿ ಸೀಸನಲ್ಲಿ ಏನೆಲ್ಲ ಕೆಲಸವನ್ನು ನಿಮ್ಮ ಇದರಲ್ಲಿ ಏನೆಲ್ಲ ಮಾಡಿಟ್ಟಿದ್ದೀರಿ ಅಂತೇಳಿ. ಯಾಕೆಂತೇಳಿದರೆ ನಮಗೂ ಈಗ ವಿವೇಕ್ ಅವರು ಹೇಳಿದಾಗೆ ಬೋಟು ಮತ್ತು ಇದು ಜಾಕೆಟ್ ಎಲ್ಲ ನಮಗೂ ಇದೆ, ನಮ್ಮ ಗೃಹರಕ್ಷಕ ದಳದಲ್ಲೂ ಇದೆ. ಅದಕ್ಕೆ ಬೇಕಾದಂತಹ ರೆಡಿಯಾಗಿರುವಂತಹ ನಮ್ಮ ಗೃಹರಕ್ಷಕ ದಳದು ಇದ್ದಾರೆ. ಅದೇ ರೀತಿ ಇವತ್ತು ಬಹುಶಃ ಈಗ ನಾಗರಿಕ ರಕ್ಷಣೆ ಅದು ಮಂಗಳೂರಿಗೂ ಇನ್ನು ಬರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬೇಸಿಕ್ ಏನು ಅಂತೇಳಿದರೆ, ಈಗ ನಮ್ಮಲ್ಲಿ ವರ್ಷ ಪ್ರತಿ ಯಾವಾಗಲೂ ಸ್ಪರ್ಧೆ ಆಗ್ತದೆ ನಮ್ಮ ಗೃಹರಕ್ಷದಲ್ಲಿ. ಆವಾಗ ಈ ಪ್ರಾಕ್ಟಿಕಲ್ ಅಲ್ಲಿ ನಾವು ಕಾಂಪಿಟೇಷನ್ನ ಇಡ್ತೇವೆ. ಏನಂತೇಳಿದರೆ ಒಬ್ಬನಿಗೆ ಹೃದಯಾಘಾತ ಆದರೆ ಯಾವ ರೀತಿ ಅವನನ್ನು ಉಳಿಸ್ಕೊಳ್ಳುವಂಥದ್ದು, ಅದು ಒಂದು ಅಪಘಾತ ಆದರೆ ಅವನನ್ನು ಯಾವ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಕೊಂಡೋಗ್ಬೋದು. ಯಾಕೆಂತೇಳಿದರೆ ಒಂದು ಅಪಘಾತ ಆದರೆ ನಮ್ಮಲ್ಲಿ ಏನಾಗ್ತದೆ, ಹೆದರಿ ಕೊಂಡೋಗ್ತಾ ಇಲ್ಲ ಹಾಸ್ಪಿಟ್ಲ್. ಯಾಕೆಂತೇಳಿದರೆ ಅವ್ರು ಕೋರ್ಟಲ್ಲಿ ಒಂದು ಸಾಕ್ಷಿ ಹೇಳಬೇಕು, ಅವನಿಗೆ ಹೆದರಿಕೆ ಆಗ್ತದೆ ಪೊಲೀಸರ ನೋಡಿದ ಕೂಡಲೇ. ನಮ್ಮಲ್ಲಿ ಒಮ್ಮೆ ಹೋಮ್ ಗಾರ್ಡಲ್ಲಿ ಒಂದು ಸಭೆ, ಯಾವಾಗಲೂ ಹೊಸೊಬ್ಬ ಪೊಲೀಸ್ ಅಧಿಕಾರಿಗಳು ಬಂದರೆ, ಅದು SP ಆಗಲಿ, DSP ASP ಆಗಲಿ, ಅವರ ಅಧಿಕಾರಿಗಳು ಬಂದರೆ ಒಮ್ಮೆ ನಮ್ಮ ಕಚೇರಿಗೆ ಬಂದು ನಮಗೆಲ್ಲ ಕೆಲವು ವಿಷಯಗಳನ್ನು ಹೇಳ್ತಾರೆ ಅವರು. ಆವಾಗ ಅವರೊಂದು ಮಾತನ್ನು ಹೇಳಿದರು, ಒಂದು ಅಪಘಾತ ಆದರೆ ದಯವಿಟ್ಟು ಯಾವುದೇ ಹಿಂಜರಿಕೆ ಬೇಡ. ಯಾಕೆಂತೇಳಿದರೆ ಅದು ಮತ್ತೆ ನಮ್ಮ ಕೋರ್ಟ್ ಆದೇಶ ಆಗಿತ್ತು. ಯಾಕೆಂತೇಳಿ ಯಾವ ವಿಷಯ ಅಂತೇಳಿದರೆ, ಈಗ ನಾವೊಂದು ಅಪಘಾತ ಆಗಿ ಅವನನ್ನು ತಗೊಂಡು ಹೋದರೆ ಹಾಸ್ಪಿಟ್ಲು ಅಥವಾ ಪೊಲೀಸ್ ಸ್ಟೇಷನ್ ಆತನನ್ನು ಸಾಕ್ಷಿಯಾಗಿ ಪರಿಗಣಿಸಬೇಡಿ ಅಂತೇಳಿ. ಸೊ ಯಾಕೆ ಈ ಮಾತು ಅದು ಯಾಕೆ ಆ ಒಂದು ಆದೇಶ ಬಂತು ಅಂತ ಹೇಳಿದರೆ, ಇದೇ ಒಂದು ಹಿಂಜರಿಕೆಯಿಂದಾಗಿ. ಆಗ ಅವರು ಹೇಳಿದರು, ನೀವು ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಬೇಡ, ದಯವಿಟ್ಟು ಆ ಜೀವವನ್ನು ಉಳಿಸಿ, ನಿಮ್ಮ ವಾಹನದಲ್ಲಿ ಕೊಂಡೋಗಿ, ವಾಹನದಲ್ಲಿ ಏನಾದರೂ ಒಂದು ರಕ್ತ ಕಲೆ ಏನಾದರೂ ಗಲೀಜಾದರೆ ಅದನ್ನು ಕ್ಲಿಯರ್ ಮಾಡಿ ಕೊಡುವಂಥ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಮಾತನ್ನು ನಾವು ಹೇಳಿದ್ರು. ಯಾಕೆಂದರೆ ಅವರಿಗೆ ಅಲ್ಲಿ ಜೀವ ಮುಖ್ಯವಾಗ್ತದೆ. ಆದುದರಿಂದ ನಮಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಪ್ರದೇಶದಲ್ಲಿ ಆಗಲಿ, ಲಾಸ್ಟ್ ಟೈಮ್ ಒಂದು 10 ವರ್ಷದ ಹಿಂದೆ ಬಹುಶಃ ಒಂದು ವಿಮಾನ ಅಪಘಾತ ಆಯಿತು. ಆವಾಗ ನಮ್ಮ ಗೃಹರಕ್ಷಕರು ಎಷ್ಟೋ ಜನ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ 20 ಅಥವಾ ಇನ್ನೊಂದು ನಿರ್ವಹಣಾ ಘಟಕ ಅಂತ ಬೇಡ, ನಾವು ಸಮಾಜದಲ್ಲಿ ಒಂದು ಸೇವೆ ಮಾಡುವಾಗ ಅದು ಒಂದು ಘಟಕದಲ್ಲಿ ಇರಬೇಕಂತ ಏನಿಲ್ಲ. ಆದರೆ ಒಂದು ಘಟಕ ಸೇರಿದ ಮೇಲೆ ಒಂದು ಜವಾಬ್ದಾರಿ ಜಾಸ್ತಿ ಬರ್ತದೆ, ಕೆಲಸ ಮಾಡಲಿಕ್ಕೆ ಒಂದು ಜಾಸ್ತಿ ಒಂದು ನಮಗೆ ಏನಾಗ್ತದೆ ಅಂತೇಳಿದರೆ ನಾವು ಕೆಲಸ ಮಾಡಲೇಬೇಕಾಗ್ತದೆ ಒಂದು ಆಸಕ್ತಿ ನಮಗೆ ಬರ್ತದೆ. ಆದ ಕಾರಣ ನಾವು ಇಂಥದ್ದೆಲ್ಲ ಒಂದು ಘಟಕ ಅಥವಾ ಅದು ಯಾವುದೇ ಸೇವೆ ಆಗಲಿ, ಗೃಹರಕ್ಷಕ ಆಗಲಿ ಅಥವಾ 20 ನಿರ್ವಹಣಾ ಘಟಕ ಆಗಲಿ, ಇನ್ನೊಂದು ಘಟಕ ಆಗಲಿ, ಅದಕ್ಕೆ ಸೇರಿದ ಮೇಲೆ ನಾವು ಮುತುವರ್ಜಿಯಿಂದ ಆ ಕೆಲಸ ಮಾಡಬೇಕಾಗ್ತದೆ. ಕೆಲಸ ಅದಕ್ಕೆ ನಮಗೆ ಏನು ಅಧಿಕಾರ ಸಿಗ್ತದೆ, ಆ ಸಿಕ್ಕಿದ ಮೇಲೆ ಅದಕ್ಕೆ ನಾವು ಒಂದು ಮುಖ್ಯವಾದ ಏನು ಅದಕ್ಕೆ ತಕ್ಕ ಕೆಲಸವನ್ನು ಮಾಡಬೇಕು. ಕೇವಲ ನಾವು 20 ನಿರ್ವಹಣಾ ಘಟಕದ ಸದಸ್ಯ ಅಥವಾ ಒಬ್ಬ ಅದರದ್ದು ಯೂನಿಟ್, ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದೊಂದು ತಾಲೂಕಿಗೆ ಯೂನಿಟ್ ಆಫೀಸರ್ ಅಂತ ಹೇಳ್ತೇವೆ ನಾವು.
ನಮ್ಮಲ್ಲಿದೆ, ನಮ್ಮ ಹೋಮ್ ಗಾರ್ಡ್ ಇದರಲ್ಲಿ ಇದೆ. ಅದೇ ಥರ ಇಲ್ಲಿಯೂ ಇರ್ಬೋದು, ನಮ್ಮ ವಿವೇಕರಿಗೆ ಗೊತ್ತದು. ಖಾಲಿ ಅದನ್ನು ಹೇಳಿಕೊಂಡು ತಿರುಗುವುದಲ್ಲ, ಅವ್ರು ಕೆಲಸ ಮಾಡಬೇಕಾಗ್ತದೆ. ಎಲ್ಲಿ ಯಾವ ಟೈಮಲ್ಲಿ ಕರೆದ್ರೂ ಅವ ಹಾಜರಿದ್ದು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಮೊನ್ನೆ ಒಂದು ಸಿಟಿಯಲ್ಲಿ, ಅದು ಎಲ್ಲಿ ಗೊತ್ತಿಲ್ಲ ನನಗೆ, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಬೆಂಕಿ ಹತ್ತಿ ಉರಿಯಿತು. ಇಮಿಡಿಯೇಟಾಗಿ ಅಗ್ನಿಶಾಮಕ ದಳರು ಬಂದರು. ಆದರೆ ಅಲ್ಲಿ ಏನಾಗಿದೆ, ಸೆಟ್ ಬ್ಯಾಕ್ ಇಲ್ಲದೆ ಅವರಿಗೆ ಗಾಡಿ ವಾಹನ ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ತೀರಿ ಹೋದರು. ಅವರು ಏನು ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ಕಾನೂನು ಬಂದಿದೆ, ಸೆಟ್ ಬ್ಯಾಕ್ ಬಿಡಬೇಕು. ಈಗ ಮಾನ್ಯ ಮೇಯರ್ ಅವರಿದ್ದಾರೆ, ಅವರಿಗೆ ಗೊತ್ತಿದೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಲೈಸೆನ್ಸ್ ಕೊಡುವಾಗ ಯಾವ ರೀತಿಯಲ್ಲಿ ಲೈಸೆನ್ಸ್ ಕೊಡಬೇಕು ಅಂತ ಹೇಳಿಕೊಂಡು. ಸೊ ನಾವು ಅದಕ್ಕೆ ಬೇಕಾದ ಒಂದು ಕಾನೂನನ್ನೇ ತಂದರೆ ಖಂಡಿತವಾಗಿ ಆ ಜೀವವನ್ನು ಉಳಿಸ್ಬೋದು ಅಂತ ಹೇಳಿಕೊಂಡು, ಇವತ್ತು ನನಗೆ ಬಹಳ ಒಂದು ಸಂತೋಷದ, ನಮ್ಮ ಬಹಳ ಆಸಕ್ತಿ ಇರುವಂಥ ಈ ಒಂದು ಕೆಲಸ. ಅವರ ಒಳ್ಳೆಯದಾಗಲಿ. ನೀವೆಲ್ಲ ಇವತ್ತು ಮಂಗಳೂರು ತಾಲೂಕಿನವರು ಬಂದು ಸೇರಿದ್ದೀರಿ. ಇದೊಂದು ಉತ್ತಮವಾದ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಾರ್ಯಕ್ರಮ. ಯಾಕೆಂದರೆ ನಾನು ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷನಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದವ. ಇದರಲ್ಲಿ ಏನೋ ಒಂದು ನಮಗೆ ಉಪಕಾರ ಅಂತ ಹೇಳಿದರೆ, ನೀವು ಈ ರಾಜ್ಯದ ಯಾವ ಕಡೆ ಬೇಕಾದರೂ ಹೋಗಿ, ಈಗ ವಿವೇಕ್ ಪಾಯ್ಸರು ಹೇಳಿದರು ನಮ್ಮ ಶಕ್ತಿ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಹೇಳಿ, ಅದೇ ಥರ ವೇದಿಕೆಯದು ಅದೇ. ಈಗ ನಾನು ಇಲ್ಲಿ ಹೋದರೆ ಹಾಸನ ಕಡೆ ಅಥವಾ ನಮ್ಮ ಬಳ್ಳಾರಿ ಕಡೆ ಹೋದರೂ ಸಹ ನಾವೊಂದು ಜನಜಾಗೃತಿ ವೇದಿಕೆ ಅಧ್ಯಕ್ಷ ಹೇಳಿದರೆ ಅವರು ಇಮಿಡಿಯೇಟಾಗಿ ನಮಗೊಂದು ರೆಸ್ಪಾನ್ಸ್ ಮಾಡ್ತಾರೆ. ಅಂಥ ಒಂದು ಘಟಕ ಇದು, ಧರ್ಮಸ್ಥಳ ಕಾರ್ಯಕ್ರಮ. ಇದು ನೀವು ಅಷ್ಟು ಈಸಿಯಾಗಿ ತಗೊಳ್ಳೋದು ಬೇಡ. ಇಡೀ ರಾಜ್ಯದಲ್ಲಿ ಇಂಥ ಒಂದು ಘಟಕ ಇರುವಂಥದ್ದು, ಅದು ಜನಜಾಗೃತಿ ವೇದಿಕೆ ಆದಮೇಲೆ ಬಹುಶಃ ಇದೊಂದು ಗಟ್ಟಿಯಾಗಿ ನೆಲೆ ನಿಲ್ಲುವಂಥ ಒಂದು ಘಟಕ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ನಮ್ಮ ಚೆನ್ನಕೇಶವರು ಈ ಪ್ರದೇಶದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯಿಂದ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತೇಳಿ ನಾನು ಮಂಗಳೂರು ತಾಲೂಕಲ್ಲಿ ಅಧ್ಯಕ್ಷನಾಗಿದ್ದವ, ಅವರನ್ನು ನೋಡಿದವ. ಒಳ್ಳೆಯ ಕೆಲಸಗಾರ. ಅದೇ ನಮ್ಮ ನಿರ್ದೇಶಕರಾಗಲಿ, ನಮ್ಮ ವಿಶೇಷವಾಗಿ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಅವರು ರಾಜ್ಯದಲ್ಲೇ ಕೆಲಸ ಮಾಡ್ತಾ ಇರುವವರು. ಎಲ್ರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಹರಿಸಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ರಿಗೂ ವಂದನೆಯನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಹೊಸದಾಗಿ ನೀವು ಇದಕ್ಕೆ ಸೇರ್ಪಡೆ ಆಗ್ತಾ ಇದ್ದೀರಾ. ಹಾಗಾಗಿ ಪ್ರಥಮದಲ್ಲಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಭಾಳ ಮುಖ್ಯವಾಗಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಮನುಷ್ಯನಲ್ಲಿ ಒಂದು ಸ್ವ ಇಚ್ಛೆ ಇರಬೇಕು. ಇನ್ನೊಬ್ಬರ ಒತ್ತಾಯಕ್ಕೆ ನಾವು ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ಅದು ಖಂಡಿತ ಅಸಾಧ್ಯ. ಕೇವಲ ಅದು ಸೀಮಿತ ಅವಧಿಗೆ ಮಾತ್ರ ಅದು ಆಗುತ್ತೆ. ಹಾಗಾಗಿ ಇವತ್ತು ಯಾರು ನೀವು ಬಂದಿದ್ದೀರಾ, ಭಾಳ ಮುಖ್ಯವಾಗಿ ಈಗಾಗಲೇ ವಿವೇಕರು ಹೇಳಿದಾಗೆ ಯಾರಿಗೆ ಆಸಕ್ತಿ ಇಲ್ವೋ ದಯಮಾಡಿ ಅವರಿಗೆ ಆ ವಿಷಯದ ಬಗ್ಗೆ ತಿಳಿಸ್ಬೋದು. ಇಲ್ಲಿ ಏನು ನಾವು ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದೇವೋ, ನಿಮ್ಮಲ್ಲಿ ಭಾಳ ಮುಖ್ಯವಾಗಿರಬೇಕಾದ್ದು ನಾವು ಎಲ್ಲರನ್ನೂ ಸಮಾನವಾಗಿ ಗೌರವಿಸುವಂಥದ್ದು. ನಮ್ಮಲ್ಲಿ ಯಾವುದೇ ಸೇವೆ ಮಾಡಲಿಕ್ಕೆ ಜಾತಿ ಅಡ್ಡ ಬರೋದಿಲ್ಲ, ಯಾವುದೇ ಸೇವೆ ಮಾಡಲಿಕ್ಕೆ ಪಕ್ಷ ಅಡ್ಡ ಬರಬಾರ್ದು, ಯಾವುದು ಕೂಡ ಬಾರದ ಹಾಗೆ ಕೆಲಸವನ್ನು ಮಾಡುವಂಥದ್ದು ಈ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ವಿಶೇಷತೆ. ಅದನ್ನು ಪ್ರಥಮವಾಗಿ ಅಳವಡಿಸಿಕೊಳ್ಳುವಂಥದ್ದು ಭಾಳ ಅಗತ್ಯ. ಇವತ್ತು ಭಾಳಷ್ಟು ಕಡೆಗಳಲ್ಲಿ ವಿಪತ್ತು ಅಂತ ಹೇಳಿದರೆ ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಇವತ್ತು ಯಾವುದೇ ವಿಪತ್ತು ಬರಬಾರ್ದಂತ. ವಿಪತ್ತು ನಿರ್ವಹಣಾ ತಂಡ ಯಾಕಂತ ಹೇಳಿದರೆ ಅದು ಅಂತಹ ಕಠಿಣ ಸಂದರ್ಭದಲ್ಲಿ ನಮಗೆ ಮಾತ್ರ ಅದರ ಪ್ರಯೋಜನ ಬರಬೇಕೇ ಹೊರತು ಯಾವುದೇ ವಿಪತ್ತುಗಳು ಬಾರದ ಹಾಗೆ ನಾವು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಭಾಳ ಮುಖ್ಯ. ಇವತ್ತು ನೀವು ನಮ್ಮ ಇಲಾಖೆಯವರಿಗೆ, ಸ್ಥಳೀಯವಾಗಿ ಇಲಾಖೆಯವರಿಗೆ ಮಾಹಿತಿ ಕೊಡಲಿಕ್ಕೆ, ಅವರ ಜೊತೆ ಸೇರಿ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ರಕ್ಷಣೆಯನ್ನು ಮಾಡುವಾಗ ನಮ್ಮ ಜೀವದ ರಕ್ಷಣೆ ಭಾಳ ಮುಖ್ಯ. ಇದನ್ನು ಭಾಳ ಮುಖ್ಯವಾಗಿ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು. ಇನ್ನೊಬ್ಬರ ರಕ್ಷಣೆ ಮಾಡಲಿಕ್ಕೆ ಹೋಗುವಾಗ ನಾವು ಯಾವ ಆಪತ್ತಲ್ಲಿದ್ದೇವೆ ಅನ್ನುವಂಥದ್ದನ್ನು ಕೂಡ ಭಾಳಷ್ಟು ನಾವು ಯೋಚನೆ ಮಾಡಬೇಕು. ನಮ್ಮ ರಕ್ಷಣೆಯನ್ನು ಮಾಡಿಕೊಂಡು ಇತರರ ರಕ್ಷಣೆಯನ್ನು ಮಾಡುವಂಥದ್ದು ಭಾಳ ಮುಖ್ಯ. ಇವತ್ತು ಭಾಳಷ್ಟು ತಾಲೂಕುಗಳಲ್ಲಿ, ಈ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಶೌರ್ಯ ವಿಪತ್ತು ನಿರ್ವಹಣಾ ತಂಡ ರಚನೆ ಆಗ್ತಾ ಇದೆ. ಈಗಾಗಲೇ ಎಲ್ಲ ಕಡೆಗಳಲ್ಲಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಏನು ಸ್ವಯಂ ಸೇವಕರಿದ್ದಾರೆ, ಇಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ
ಸೇವೆಯನ್ನು ಮಾಡುವಂಥ ಈ ಶೌರ್ಯ, ಇದರ ಹೆಸರೇ ಶೌರ್ಯ ಅನ್ನುವಂಥದ್ದು. ಈ ಶೌರ್ಯ ತಂಡ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸಬೇಕು. ಮಂಗಳೂರು ತಾಲೂಕಿನ ಏನು ನಮ್ಮ ತಂಡ ಇದೆ, ಇಲ್ಲಿ ಯಾವುದೇ ಒಂದು ಗೊಂದಲ ಆಗದಾಗೆ ನಾವು ಕೆಲಸವನ್ನು ಮಾಡುವಂತ ಹೇಳುತ್ತಾ, ವಿಶೇಷವಾಗಿ ಎಲ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ದಿಸೆಯಲ್ಲಿ ಇದೊಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ ಅಥವಾ ಒಂದು ಸಮಾಜಮುಖಿಯಾದಂಥ ಒಂದು ಜವಾಬ್ದಾರಿಯನ್ನು ಈ ಸಮಿತಿಯು ತೆಗೆದುಕೊಂಡಿದೆ. ನಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ವಿಪತ್ತು ನಿರ್ವಹಣದ ಅಡಿಯಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬೇರೆ ಬೇರೆ ಎರಡು ಕಡೆಯಿಂದ ಕೂಡ ಪ್ರಾಧಿಕಾರಗಳಿದೆ. ಕಾಲಕಾಲಕ್ಕೆ ಅದಕ್ಕೆ ಬೇಕಿರುವಂತಹ ನೀತಿ ನಿಯಮಾವಳಿ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಸಾಕಷ್ಟು ಸರ್ಕಾರದ ಕಡೆಯಿಂದ ಈ ರೀತಿಯಾದಂಥ ವಿಪತ್ತು ನಿರ್ವಹಣೆಗಳಿಗೆ ವ್ಯವಸ್ಥೆಗಳು ಇರ್ತದೆ. ಆದರೆ ನಮ್ಮೆಲ್ಲರ ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಈ ದಿವಸ ಜನಜಾಗೃತಿ ಏನು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ರಾಜ್ಯದಲ್ಲಿ 55ನೇಯ ಒಂದು ಸಮಿತಿಯನ್ನು ರಚನೆ ಮಾಡುವ ಮೂಲಕ, ಅದರಲ್ಲೂ ಕೂಡ ಸ್ಥಳೀಯವಾಗಿ ಸಮಿತಿಯನ್ನು ರಚನೆ ಮಾಡುವ ಮೂಲಕ ಎಲ್ಲಿಯಾದರೂ ಈ ರೀತಿಯಾದಂತಹ ವಿಪತ್ತುಗಳು ಎದುರಾದರೆ ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಎದುರಿಸುವ ನಿಟ್ಟಿನಲ್ಲಿ ಒಂದು ಸಮಾಜಮುಖಿಯಾದಂಥ ಇವತ್ತು ಕಾರ್ಯ. ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಏನು ನಿರೀಕ್ಷೆಯ ಮಟ್ಟಕ್ಕೆ ತಾವು ದೊಡ್ಡ ಸದಸ್ಯರು ತಾವು ಬಂದಿದ್ದೀರಿ. ಒಂದು ಸಮಾಜದ ಕೆಲಸ, ಸೇವಾ ರೂಪದಲ್ಲಿ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಮುಂದಿನ ದಿವಸಗಳಲ್ಲಿ ಒಂದು ವಿಪತ್ತನ್ನು ಎದುರಿಸುವಂಥ ಒಬ್ಬ ಸೈನಿಕರಾಗಿ ತಾವೆಲ್ಲರೂ ಕೂಡ ರೂಪುಗೊಳ್ಳಲು ತಾವು ಬಂದಿದ್ದೀರಿ. ಖಂಡಿತವಾಗಲಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರನ್ನು ಅಭಿನಂದಿಸುತ್ತಾ, ಸಾಕಷ್ಟು ರೀತಿಯ ನೈಸರ್ಗಿಕವಾದಂತಹ ವಿಪತ್ತುಗಳಿರ್ಬೋದು, ಮಾನವ ನಿರ್ಮಿತ ವಿಪತ್ತುಗಳಿರ್ಬೋದು, ಅದರಲ್ಲೂ ಕೂಡ ಇವತ್ತೇನು ಸಮಿತಿ ಸ್ಥಳೀಯ ಮಂಗಳೂರು ವಲಯದ ಸಮಿತಿ ಹೇಳಿದರೆ ಒಂದು ಹೆಚ್ಚು ಜವಾಬ್ದಾರಿ, ಅಂದರೆ ನಗರೀಕರಣ ಆಗಿ ನಗರ ವ್ಯಾಪ್ತಿಯಲ್ಲಿರುವಂಥ ಒಂದು ಸಮಿತಿ ವಿಭಿನ್ನ ರೀತಿಯಾದಂತಹ ಒಂದು ವಿಪತ್ತುಗಳನ್ನು ನಿರೀಕ್ಷೆ ಮಾಡಿ ನಾವು ಇವತ್ತು ಕೆಲವೊಂದು ತರಬೇತಿಗಳನ್ನು ನಮ್ಮ ತರಬೇತುದಾರರಿಂದ ಪಡೆದುಕೊಳ್ಳುವ ಮೂಲಕ ಯಾವುದೇ ರೀತಿಯಾದ ಕೆಲವೊಂದು ವಿಪತ್ತು ನಿರ್ವಹಣೆಗೆ ಬೇಕಿರುವಂತಹ ಸಲಕರಣೆಗಳಿರ್ಬೋದು, ಉಪಕರಣಗಳಿರ್ಬೋದು, ಅದೆಲ್ಲವನ್ನು ಕಾಲಕಾಲಕ್ಕೆ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಇದೆಲ್ಲವೂ ಕೂಡ ಸಮಗ್ರವಾದಂಥ ಒಂದು ತರಬೇತಿಯನ್ನು ಈ ದಿವಸ ತಾವು ಪಡೀಲಿಕ್ಕಿದ್ದೀರಿ. ಈ ಒಂದು ಉತ್ತಮವಾದಂತಹ ಒಂದು ಸೇವಾ ರೂಪದ ಈ ಒಂದು ಚಟುವಟಿಕೆಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಗದೊಮ್ಮೆ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಬಂದಂಥ ತಾವೆಲ್ಲರೂ ಮಹನೀಯರಿದ್ದೀರಿ. ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಒಂದು ಯಶಸ್ಸನ್ನು ಕೂಡ ಬಯಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ, ಜನಜಾಗರಣ ಇಲಾಖೆ ಮಂಗಳೂರು ಇವರ ಸಹಯೋಗದಲ್ಲಿ ಪೂಜ್ಯ ದಂಪತಿಗಳ ಆಶೀರ್ವಾದದೊಂದಿಗೆ ಇಂದು 55ನೇ ವಿಪತ್ತು ನಿರ್ವಹಣಾ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಪ್ರೇಮಾನಂದ್ ಶೆಟ್ಟಿ, ಮಾನ್ಯ ಮೇಯರ್ ಮಹಾನಗರ ಪಾಲಿಕೆ ಮಂಗಳೂರು ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದಂಥ ಶ್ರೀಯುತ ಭರತ್ ಕುಮಾರ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೂ ಈ ಕಾರ್ಯಕ್ರಮದ ಶೌರ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿಕೊಟ್ಟಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಬೆಳ್ತಂಗಡಿ ಇಲ್ಲಿಯ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ವಿವೇಕ್ ವಿನ್ಸೆಂಟ್ ಪಾಯಲ್ ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶೌರ್ಯ ಕಾರ್ಯಕ್ರಮದ ಮುಂದಿನ ಚಟುವಟಿಕೆಗಳ ಬಗ್ಗೆ ನಮಗೆಲ್ಲ ತಿಳಿಸಿಕೊಟ್ಟಂಥ ಪ್ರಾದೇಶಿಕ ನಿರ್ದೇಶಕರಂಥ ಶ್ರೀಯುತ ವಸಂತ್ ಸಾಲ್ಯಾನ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ ಸದಾಶಿವ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಗಳೂರು, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಶ್ರೀಯುತ ಪ್ರಶಾಂತ್ ಗಟ್ಟಿ, ಮಾಜಿ ಅಧ್ಯಕ್ಷರು, ಮಂಗಳೂರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ನಿಮಗೂ ಕೂಡ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಅಂತ ಶ್ರೀಯುತ ಸತೀಶ್ ದೀಪಂ, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಮಾಜಿ ಜಿಲ್ಲಾ ಅಧ್ಯಕ್ಷರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಶ್ರೀಯುತ ಮೊಹಮ್ಮದ್ ಇಸ್ಮಾಯಿಲ್ ಸರ್, ನಿಮ್ಮನ್ನು ಈ ಒಂದು ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೂ ಈ ಕಾರ್ಯಕ್ರಮದ ಯೋಜನಾಧಿಕಾರಿಗಳಂತ ಶ್ರೀಯುತ ಜೈವಂತ್ ಪಟಗ, ನಿಮ್ಮನ್ನು ಕೂಡ ಈ ಒಂದು ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಗಳೂರು ತಾಲೂಕಿನ ಯೋಜನಾಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಉದಯವಾಣಿ ಪತ್ರಿಕಾ ಮಾಧ್ಯಮದವರು ಹಾಗೂ ಅಬ್ಬಕ್ಕ ಟಿವಿ ಹಾಗೂ ಹೊಸಕುರಲ್ ದೃಶ್ಯ ಮಾಧ್ಯಮದ ವಿಭಾಗದ ವಿದ್ಯಾಧರ್ ಶೆಟ್ಟಿ, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ತಾಲೂಕಿನ ಎಲ್ಲ ವಲಯಗಳ ಜನಜಾಗೃತಿ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು, ಗಣ್ಯರು, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇದುವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮುಂದಕ್ಕೆ ಶೌರ್ಯ ಎಂಬ ವಿಶಾಲವಾದ ವೇದಿಕೆಯಲ್ಲಿ ಸೇರಿಕೊಂಡು ಅದೆಷ್ಟೋ ಕುಟುಂಬಗಳಿಗೆ ಆಸರೆಯಾಗಲಿರುವಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಸ್ವಯಂ ಸೇವಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ತಾಲೂಕಿನ ಯೋಜನೆಯ ಎಲ್ಲ ಕಾರ್ಯಕರ್ತ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಕೊಟ್ಟಿರುವುದಕ್ಕಾಗಿ ಕೂಡ ಅಭಿನಂದನೆಗಳು.